ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕುರಲ್ನ ವಿಶೇಷ ಮಾತುಕತೆ ವಿಶ್ವ ಯೋಗ ದಿನ. ಇಂದು ಈ ಯೋಗ ದಿನದ ಬಗ್ಗೆ ನಾವು ಮಾತಾಡಲಿಕ್ಕಿದ್ದೇವೆ. ಈ ಯೋಗ ದಿನದ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡಲಿಕ್ಕಿದ್ದಾರೆ ಯೋಗಾಚಾರ್ಯ ಅಂತ ಹೇಳಿಕೊಂಡೇ ಖ್ಯಾತಿ ಪಡೆದಂತಹ, ಹಲವು ಕಡೆಗಳಲ್ಲಿ ಯೋಗ ಶಿಬಿರಗಳು, ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರ್ತಿರುವಂತಹ ಶ್ರೀಯುತ ಪುಂಡರೀಕಾಕ್ಷ ಇವರು ಶ್ರೀಮಾತಾ ಸೇವಾಶ್ರಮದ ಮೂಲಕ ತನ್ನ ಕಾರ್ಯಚಟುವಟಿಕೆಗಳನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಅವರಿಗೆ ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ಸ್ವಾಗತ. ಪುಂಡರೀಕಾಕ್ಷ ಅವರೇ, ಈಗ ಶ್ರೀಮಾತಾ ಸೇವಾಶ್ರಮ ಇಲ್ಲಿ ನೀವು ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇದ್ದೀರಿ. ಯೋಗ ದಿನದ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ವಿಶ್ವ ಯೋಗ ದಿನ ಜೂನ್ 21 ತಾರೀಕು. ಬಹುಶಃ ನಮ್ಮ ನರೇಂದ್ರ ಮೋದಿಯವರು ಪ್ರಧಾನಿ ಆದ ನಂತರ ಭಾರತಕ್ಕೊಂದು ವಿಶ್ವ ಮಾನ್ಯತೆ ಯೋಗದಲ್ಲಿ ದೊರಕಿಸಿಕೊಟ್ರವರು. ಇದನ್ನು ಅಂತಾರಾಷ್ಟ್ರೀಯವಾಗಿ ಯೋಗ ದಿನ ಅಂತ ಘೋಷಣೆ ಮಾಡಿದ್ದಾರೆ. ಈಗ ಯೋಗ ದಿನ ಅಂತ ಹೇಳುವಾಗ ನಮಗೆ ಭಾರತೀಯರಿಗೆ ಪತಂಜಲಿ ಮಹರ್ಷಿ ಪ್ರಣೀತವಾದದ್ದಂತ ನಾವು ಕೆಲವರು ತಿಳಿದವರು ಹೇಳ್ತೇವೆ, ಬಾಕಿಯವರಿಗೆ ಅದು ಕೂಡ ಗೊತ್ತಿರುವುದಿಲ್ಲ. ಈ ಭಾರತದಲ್ಲಿ ಯೋಗಕ್ಕೆ ಪತಂಜಲಿ ಮಹರ್ಷಿಯವರ ಕೊಡುಗೆ ಏನು, ಅವರ ಸಾಧನೆ ಏನು? ಜಗತ್ತಿನಲ್ಲಿ ಒಂದು ಶ್ರೇಷ್ಠವಾದ ಕಲೆ ಅಂತಿದ್ರೆ ಅದು ಯೋಗ. ಆ ಯೋಗ ಕಲೆಯನ್ನು ಕೊಟ್ಟದ್ದು ಪತಂಜಲಿ ಮಹಾಮುನಿಗಳು. ಆದರೆ ಪತಂಜಲಿಯನ್ನು ನಾವು ಹೀಗೆ ವ್ಯಾಖ್ಯಾನ ಮಾಡುವುದಿದ್ದರೆ ಅದೇ ರೀತಿ ಮನುಷ್ಯನ ಹಾಗೆ ನಾವು ಅದನ್ನು ತಗೊಳ್ತಾ ಇಲ್ಲ. ಯಾಕಂದರೆ ಧ್ಯಾನ ಶ್ಲೋಕದಲ್ಲಿ ಇರುವುದೇ ಆಬಾಹು ಪುರುಷಾಕಾರಂ ಶಂಖಚಕ್ರಾಸಿಧಾರಿಣಾಂ ಸಹಸ್ರ ಶೀರ್ಷಂ ಶ್ವೇತಂ ಪ್ರಣಮಾಮಿ ಪತಂಜಲಿಂ ಅಂತ. ಅಂದರೆ 1000 ತಲೆಯನ್ನು ಹೊಂದಿರುವವ, ಕೈಯಲ್ಲಿ ಶಂಖ ಮತ್ತು ಚಕ್ರವನ್ನು ಧರಿಸಿರುವವ ಅಂತ ನಾವು ವ್ಯಾಖ್ಯಾನ ಮಾಡ್ತೇವೆ. ಅಂದರೆ ನಾವು ಆದಿಶೇಷನ ಅಪರಾವತಾರ, ಮಹಾವಿಷ್ಣುವಿನ ಅಪರಾವತಾರ ಅಂತಲೇ ಗುರುತಿಸೋದು. ಹಾಗಾಗಿ ಅದು ಪುರಾಣ ಕಾಲಕ್ಕೆ ಸಂಬಂಧಪಟ್ಟದ್ದು, ಇತಿಹಾಸಕ್ಕೆ ಸಂಬಂಧಪಟ್ಟದ್ದು. ನಾವು ಅದನ್ನ ಬಗ್ಗೆ ಬಾರಿ ತಿಳ್ಕೊಳ್ಳುವ ಪ್ರಯತ್ನವನ್ನು ಮಾಡಿದರೂ ಕೂಡ ಅದು ನಮ್ಮ ಜ್ಞಾನಕ್ಕೆ ಎಟಕದೇ ಇರ್ತಕ್ಕಂಥ ವಿಚಾರ. ಆದರೆ ಒಂದಂತೂ ಸತ್ಯ, ಅದರ ಮೂಲ ಪುರುಷ ಪತಂಜಲಿ ಮಹಾಮುನಿಗಳು. ಅವರು 3 ಶಾಸ್ತ್ರವನ್ನು ಪ್ರಪಂಚಕ್ಕೆ ಕೊಟ್ಟರು. ಅದರಲ್ಲಿ ಒಂದು ಆಯುರ್ವೇದ, 2ನೇದು ಯೋಗ, 3ನೇದು ವ್ಯಾಕರಣ. ಇದು 3ನ್ನು ಕೊಟ್ಟಿದ್ದಾರೆ. ಇನ್ಯಾವುದೇ ಸಾಧನೆ ಮಾಡಿರುವಂತಹ ಸುಶ್ರುತ ಇರಬಹುದು, ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಸಾಧಕರಿರಬಹುದು. ಆದರೆ ಅವರು 3 ಶಾಸ್ತ್ರವನ್ನು ಕೊಟ್ಟದಿಲ್ಲ, ಇದನ್ನು 3ನ್ನು ಕೊಟ್ಟಿದ್ದಾರೆ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಜ ವೈದ್ಯಕೇನ ಯೋಪಾಕರೋತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿ ರಾನತೋಸ್ಮಿ ಅಂತ ಹೇಳಿದ್ರು. ಅಂದರೆ ಈ 3 ಶಾಸ್ತ್ರವನ್ನು ಕೊಟ್ಟಂತಹ ಪತಂಜಲಿಗೆ ನಾವು ನಮಸ್ಕರಿಸ್ತೇವೆ ಅಂತ. ಆದರೆ ಇತ್ತೀಚಿನ ಕಾಲಕ್ಕೆ ಬಂದರೆ ಪತಂಜಲಿ ಮಹಾಮುನಿಗಳ ಬಗ್ಗೆ ಪ್ರಚಾರ ಆಗುವುದಕ್ಕಿಂತಲೂ ಕೂಡ ವ್ಯಕ್ತಿಗತ ಪ್ರಚಾರ ಜಾಸ್ತಿ ಆಗ್ತಾ ಇದೆ. ನಾವೇ ಭಾರಿ ದೊಡ್ಡ ಸಾಧನೆ ಮಾಡಿದ ಹಾಗೆ ಅವರೇ ಅದನ್ನು ಇಟ್ಕೊಳ್ತಾರೆ. ಆದರೆ ನಾವು ನಮಸ್ಕಾರ ಸಲ್ಲಿಸಬೇಕಾದ್ದು, ಪ್ರಾರ್ಥನೆ ಮಾಡಿಕೊಳ್ಳಬೇಕಾದ್ದು ಪತಂಜಲಿಯವರಿಗೆ. ಅವರ ಕೊಡುಗೆ ಜಗತ್ತಿಗೆ ಅನನ್ಯವಾಗಿರುವುದು. ಈ ದೃಷ್ಟಿಯಿಂದ ನಮಗೆಲ್ಲರಿಗೂ ಕೂಡ ಅವರು ಸರ್ವಮಾನ್ಯ. ಇಡೀ ಜಗತ್ತಿಗೆ ಇಂತಹ ಒಂದು ದೊಡ್ಡ ಶಾಸ್ತ್ರವನ್ನು ಕೊಟ್ಟು ನಮ್ಮ ಉದ್ಧಾರಕ್ಕೆ ಅವರು ಕಾರಣೀಭೂತರಾಗಿದ್ದಾರೆ. ಪತಂಜಲಿ ಮಹಾಮುನಿಗಳಿಂದ ಯೋಗ ಕೊಡುಗೆಯಾಗಿ ಭಾರತಕ್ಕೆ ಬಂತು ಅಂತ ಹೇಳಿಕೊಂಡು ನಾವು ಸ್ವೀಕಾರ ಮಾಡ್ತೇವೆ. ಅವರಿಗೆ ಯೋಗ ಗುರುವಾಗಿ ನಾವು ಅವರನ್ನು ನಮಸ್ಕರಿಸ್ತೇವೆ. ಈಗ ಭಾರತದಲ್ಲಿ ಆ ನಂತರ ಈಗ ಅವರ ಕೊಡುಗೆ ಇದ್ದರೂ ಕೂಡ ಭಾರತದಲ್ಲಿ ಯೋಗ ಯಾವ ರೀತಿ ಬೆಳೆದು ಬಂತು? ಒಳ್ಳೆ ವಿಷಯ ಇದು. ಹಿಂದಿನಿಂದಲೂ ಕೂಡ ನಾವು ಸನಾತನ ಅಂತ ಹೇಳ್ತೀವಿ ಅಥವಾ ವೇದ ಕಾಲ ಅಂತ ಹೇಳ್ತೀವಿ. ಆ ಕಾಲದಲ್ಲಿಯೂ ಕೂಡ ಎಲ್ಲದಕ್ಕೆ ಮೂಲ ಆಧಾರ ಇದ್ದದ್ದು ಯೋಗವೇ. ಅಷ್ಟಾಂಗ ಯೋಗ ಅಂತ ನಾವು ಕೇಳಿರ್ಬೋದು. ನಾವು ಅದರಲ್ಲಿ ಈ ಎಲ್ಲ ಅಷ್ಟಾಂಗವನ್ನು ಅಭ್ಯಾಸ ಮಾಡಿ ಆತ ಸಮಾಜಮುಖಿಯಾದ ಕೆಲಸವನ್ನು ಮಾಡಬೇಕು. ಈ ಅಷ್ಟಾಂಗ ಯೋಗದಿಂದ ನಮ್ಮ ಶರೀರ, ಮನ, ಬುದ್ಧಿ ಇದು 3ಕ್ಕೂ ಯೋಗ್ಯವಾದ ಶಕ್ತಿ ಸಿಗ್ತದೆ. ಈಗ ಉದಾಹರಣೆಗೆ ಹನುಮಂತನನ್ನ ಬೇರೆ ಬೇರೆ ರೀತಿಯಿಂದ ಪ್ರಾರ್ಥನೆ ಮಾಡ್ತಾರೆ. ಅಜಾಡ್ಯಂ, ವಾಕ್ಪಟುತ್ವಂ, ಈ ಥರದ ಬೇರೆ ಬೇರೆ ರೀತಿಯ ಉದಾಹರಣೆಗಳನ್ನು ಹನುಮಂತನಿಗೆ ನಾವು ಕೊಡ್ತೇವೆ. ಅವನು ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಟುಕೊಂಡವ. ಇದಕ್ಕೆಲ್ಲ ಮೂಲ ಕಾರಣ ಯೋಗವೇ. ಯಾಕಂದರೆ ಇಂದ್ರಿಯ ಅತೀತವಾಗಿರುವಂತಹ ಅದ್ಭುತವಾದ ಶಕ್ತಿಯನ್ನು ಕೂಡ ಯೋಗಶಾಸ್ತ್ರದಿಂದ ಕರಗತ ಮಾಡಿಕೊಳ್ಳಿಕ್ಕಾಗತ್ತೆ. ಹಾಗಾಗಿ ಇದು ಇವತ್ತು ಆರಂಭ ಆಗಿರುವುದಲ್ಲ. ನಾವೀಗ ಹೇಳಬೇಕಾದ್ರೆ ನರೇಂದ್ರ ಮೋದಿಯವರು ಬಂದರು, ಅವರು ಯೋಗ ಪ್ರಚಾರ
ಕೊಟ್ಟರು ಇಡೀ ಜಗತ್ತಿನಲ್ಲಿ ಆಗ್ತಾ ಇದೆ ಅಂತಿದ್ರು ಕೂಡ ಜಗತ್ತಿನಲ್ಲಿ ಹಿಂದಿನೂ ಕೂಡ ಯೋಗ ಇತ್ತು, ಬರೀ ಈಗ ಶುರುವಾಗಿರೋದಲ್ಲ. ಯಾಕಂದ್ರೆ ಭಾರತದಲ್ಲಿರ್ತಕ್ಕಂತಹ ಎಲ್ಲ ಶಾಸ್ತ್ರಗಳು ಜಗದ್ವ್ಯಾಪಿಯಾಗಿದೆ. ಅದು ಅಮೇರಿಕ ಇರ್ಬೋದು, ಇಂಡೋನೇಷ್ಯಾ ಇರ್ಬೋದು, ಜಪಾನ್ ಇರ್ಬೋದು. ಜಪಾನ್ನಲ್ಲಿ ಗಾಯತ್ರಿ ಮಂತ್ರಕ್ಕೆ ಪೇಟೆಂಟ್ ಮಾಡ್ಲಿಕ್ಕೆ ಹೊರಟ್ರಲ್ಲ. ಹಾಗಾಗಿ ಭಾರತದಲ್ಲಿ ಏನೇನು ಇದೆ ಅದೆಲ್ಲವೂ ಕೂಡ ಇಡೀ ಜಗತ್ತಿನಲ್ಲಿ ಇದೆ. ಹಾಗೆ ಹಿಂದೆನೇ ಇತ್ತು, ಆದರೆ ಈಗ ಅದಕ್ಕೆ ಒಂದು ಒತ್ತು ಕೊಟ್ಟಿದ್ದಾರೆ, ಅದಕ್ಕೊಂದು ಹೆಚ್ಚು ಪ್ರಚಾರ ಸಿಕ್ಕಿದೆ. ಋಷಿಮುನಿಗಳ ಕಾಲದಿಂದಲೂ ಇದಿತ್ತು. ಮತ್ತೆ ವಿಶೇಷವಾಗಿ ಯಾರ್ಯಾರು ವೇದಾಧ್ಯಯನ ಮಾಡ್ತಾರೆ ಅವರಿಗೆ ಯೋಗ ಮೂಲ ಇದೆ. ಇನ್ನು ಆಯುರ್ವೇದ ಯಾರ್ಯಾರು ಮಾಡ್ತಾರೆ ಅವರಿಗೂ ಯೋಗ ಮೂಲ ಇದೆ. ಹಾಗಾಗಿ ಆಯುರ್ವೇದ ಅದು, ಆ ಆಯುರ್ವೇದದಲ್ಲಿ ಮೂಲ ಯೋಗವೇ ಬರ್ತದೆ. ಹಾಗಾಗಿ ಇವತ್ತು ಅದಕ್ಕೆ ಹೆಚ್ಚು ಪ್ರಚಾರ ಸಿಕ್ಕಿದೆ. ಆದರೆ ಹಿಂದಿನಿಂದಲೂ ಕೂಡ ಎಲ್ಲರೂ ಅದು ಬೆಳೆದು ಬಂದಿದೆ, ಎಲ್ಲರೂ ಅದನ್ನು ಅಭ್ಯಾಸ ಮಾಡ್ತಾ ಇದ್ರು. ಈಗ ಅದಕ್ಕೊಂದು ಹೆಚ್ಚು ಪ್ರಚಾರ ಸಿಕ್ಕಿದೆ. ಅದಕ್ಕೆ ಈಗಿನ ಪ್ರಧಾನಮಂತ್ರಿಯವರಿಗೆ ನಾವು ಧನ್ಯವಾದ ಹೇಳಲೇಬೇಕು. ನಾವು ಅಂತೂ ಭಾರತದಲ್ಲಿ ಬಹಳ ಹಿಂದಿನಿಂದ ಇದ್ದಂತಹದ್ದು ಯೋಗ, ಅದು ಯೋಗ ಶಾಸ್ತ್ರವಾಗಿಯೇ ಬೆಳೆದು ಬಂದು ಈಗ ಅದಕ್ಕೊಂದು ಒಳ್ಳೆಯ ಅಂತಾರಾಷ್ಟ್ರೀಯ ಮಾನ್ಯತೆ ಸಿಕ್ಕಿದೆ. ಇದು ನಮಗೆ ಸಂತೋಷದ ವಿಷಯ. ಈಗ ನಾವು ಹೇಳುವಾಗ ಯೋಗವನ್ನು ಹೇಳ್ತೇವೆ, ಅದರಲ್ಲಿ ದೈಹಿಕ ಕಸರತ್ತುಗಳು ಅಂತ ಹೇಳಿಕೊಂಡು ಒಂದಷ್ಟು ದೇಹವನ್ನು ದಂಡಿಸುವಂತಹ ಹಲವಾರು ಕ್ಲಿಷ್ಟಕರವಾದಂತಹ ಯೋಗ ಆಸನಗಳಿವೆ. ಕೇವಲ ಹಾಗಿದ್ರೆ ಯೋಗ ದೈಹಿಕ ಕಸರತ್ತೆ? ಇದು ಒಳ್ಳೆಯ ವಿಷಯ. ಇದು ಈಗ ನನ್ನ ಹತ್ರವೇ ತುಂಬ ಜನ ಬಂದವರಿದ್ದಾರೆ. ಸರ್, ನನಗೆ ಹೊಟ್ಟೆ ನೋವಿದೆ, ಒಂದು ಆಸನ ಹೇಳಿಕೊಡಿ. ನನ್ನ ಕೈಕಾಲು ಮಂಡಿ ನೋವಿದೆ, ಸ್ವಲ್ಪ ಆಸನ ಹೇಳಿಕೊಡಿ. ಶುಗರ್ ಇದೆ ಸರ್, ಯಾವ ಆಸನ ಮಾಡಬೇಕು ಅಂದರೆ ಪ್ರತಿಯೊಂದಕ್ಕೂ ಕೂಡ ಜನಗಳು ಕೇಳುವುದು ಆಸನ ಕಲಿಸಿ, ಆಸನ ಕಲಿಸಿ ಅಂತ ಹೇಳ್ತಾರೆ. ಪತಂಜಲಿಯ ಮೂಲ ಸೂತ್ರದಲ್ಲಿ 8 ವಿಷಯಗಳಿದೆ. ಅದರಲ್ಲಿ ಮನುಷ್ಯ ಮಾಡಲೇಬೇಕಾಗಿರುವಂತಹ 2 ಸಂಗತಿಗಳು ಯಮ ಮತ್ತು ನಿಯಮ. ಆದರೆ ಗರಿಷ್ಠ ಜನರಿಗೆ ಯಮ ನಿಯಮ ಎಂಬುದು ಗೊತ್ತಿಲ್ಲ, ಗರಿಷ್ಠ ಜನರಿಗೆ ಗೊತ್ತಿಲ್ಲ. ಕೆಲವೊಮ್ಮೆ ಅವರು ಹೆಸರಿನ ಹಿಂದೆ ಹಾಕಿರ್ತಾರೆ ಅಷ್ಟಾಂಗ ಯೋಗ ಪ್ರವೀಣ, ಶ್ರೀ 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 ಅಂತ ಬರೆದಿರ್ತಾರೆ. ಆದರೆ ಅದರಲ್ಲಿ ಈ ಮೂಲ 2 ಇಲ್ಲವೋ ಅಂತ ನನಗೂ ಅರ್ಥ ಆಗ್ತಾ ಇಲ್ಲ. ಯಮ ನಿಯಮದಲ್ಲಿ ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಈ 5 ವಿಷಯಗಳನ್ನ ಯಮದಲ್ಲಿ ಹೇಳಿದ್ದಾರೆ. ಅದು ನಮ್ಮ ಸ್ವಂತಕ್ಕೆ ಸಂಬಂಧಪಟ್ಟದ್ದು, ನಾವು ಅದನ್ನು ಅನುಷ್ಠಾನಕ್ಕೆ ತರಬೇಕು. ಅಹಿಂಸಾ, ಕಾಯ ವಾಚ ಮನಸ ಇನ್ನೊಬ್ಬರಿಗೆ ನೋವು ಮಾಡಬಾರ್ದು, ಅಹಿಂಸಾ. ಸತ್ಯ, ಸತ್ಯವನ್ನು ಹೇಳಬೇಕು. ಸುಳ್ಳು ಹೇಳಬಾರದು ಅಂತ ಎಲ್ರಿಗೂ ಗೊತ್ತಿಲ್ವಾ? ಸುಳ್ಳು ಹೇಳಬಾರದು ಅಂತ ಗೊತ್ತಾದ ಮೇಲೆ ಸುಳ್ಳು ಹೇಳಬಹುದಾ? ಹಾಗಾಗಿ ಇದನ್ನು ಅಲ್ಲಿ ಪ್ರತಿಪಾದಿಸಿದ್ದಾರೆ. ಸತ್ಯ. ಅಸ್ತೇಯ, ಕಳ್ಳತನ ಮಾಡಬಾರ್ದು. ಸ್ಥೇಯ ಎಂಬುದರ ಅರ್ಥ ಕಳ್ಳತನ ಅಂತ. ಅಸ್ತೇಯ, ಕಳ್ಳತನ ಮಾಡಬಾರ್ದು. ಇನ್ನೊಬ್ಬರ ವಸ್ತುಗೋಸ್ಕರ ನಾನು ಅಪೇಕ್ಷೆ ಪಡಬಾರ್ದು, ಅದು ನನಗೆ ಬೇಕು ಅಂತ ಇಚ್ಛೆ ಬರಬಾರದು ನನಗೆ. ಅಸ್ತೇಯ. ಶೌಚ, ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳು. ಅಪರಿಗ್ರಹ ಅಂದರೆ ಕೂಡಿಡುವುದು. ಈಗ ಎಲ್ಲ ಹೇಗೆಂದ್ರೆ ತನಗೆ ಮಾಡಿಕೊಂಡ್ರೂ ಸಾಕಾಗಲ್ಲ, ಮಕ್ಕಳ ಕಾಲಕ್ಕೆ ಬೇಕಾದಷ್ಟು ಕೂಡಿ ಇಟ್ಟು ಬಿಡ್ತಾರೆ. ಈಗ ದೇಶವನ್ನು ಕೊಳ್ಳೆ ಹೊಡಿತಿದ್ದಾರಲ್ಲ ಕೂಡಿ ಇಡ್ಲಿಕ್ಕೋಸ್ಕರ.
ಹಾಗಾಗಿ ಈ 5 ವಿಷಯಗಳು ಸ್ವಂತಕ್ಕೆ ಸಂಬಂಧಪಟ್ಟದ್ದು. ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ. ಒಂದು ವೇಳೆ ಈ 5 ಯಾರಾದರೂ ಸ್ವಯಂ ಪಾಲನೆ ಮಾಡಿದ್ರೆ ನಮ್ಮ ದೇಶದಲ್ಲಿ ಪೊಲೀಸ್ ಠಾಣೆಗಳ ಅವಶ್ಯಕತೆ ಇಲ್ಲ. ನಮ್ಮ ದೇಶದಲ್ಲಿ ಯಾವ ವಕೀಲರಿಗೂ ಕೆಲಸ ಇಲ್ಲ, ಜೈಲುಗಳ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಇಲ್ಲಿ ಕಳ್ಳತನ ಇಲ್ಲದಾದಿತು, ಅತ್ಯಾಚಾರ ಇಲ್ಲದಾದಿತು, ಭ್ರಷ್ಟಾಚಾರ ಇಲ್ಲದಾದಿತು, ಭಯೋತ್ಪಾದನೆ ಇಲ್ಲದಾದಿತು. ಯಾಕೆಂದ್ರೆ ಸ್ವಂತ ತಾನು ಸಂಯಮದಿಂದ ಸಮಾಜಕ್ಕೆ ಏನು ಕೊಡಬೇಕು, ನಾನು ಯಾಕೆ ಹುಟ್ಟಿದ್ದೇನೆ ಇದನ್ನು ಅರ್ಥ ಮಾಡಿಕೊಂಡು ಅವನು ಬದುಕಿದಾಗ ಅವನ ಜೀವನ ಸಾರ್ಥಕ ಆಗ್ತದೆ. ಮಾತ್ರ ಅಲ್ಲ, ಜಗತ್ತು ಉದ್ಧಾರ ಆಗುತ್ತೆ. ನಾನು ಭಾರತ ಅಂತ ಹೇಳ್ತಿಲ್ಲ, ಜಗತ್ತು ಉದ್ಧಾರ ಆಗುತ್ತೆ. ನಮ್ಮ ಪ್ರಾರ್ಥನೆಯೇ ಅದು. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು ಅಂತ. ಅದನ್ನು ಪತಂಜಲಿ ಮಹಾಮನಿಗಳು ಹೇಳಿದ, ಜಗತ್ತಿಗೋಸ್ಕರ ಬದುಕು ಅಂತ. ಇದಕ್ಕೆ ಧರ್ಮ ಕಾರ್ಯವನ್ನು ಅನುಷ್ಠಾನ ಮಾಡು ಅಂತ ಹೇಳಿದರು. ಇದು 5 ಅವನಿಗಾದರೆ ಇನ್ನು 5 ವಿಷಯಗಳು ಸಮಾಜದ ಜೊತೆಯಲ್ಲಿ ನಾವಿದ್ದಾಗ ಹೇಗೆ, ಅದನ್ನು ನಿಯಮದಲ್ಲಿ ಹೇಳಿದ್ದಾರೆ. ನಿಯಮ, ಅಲ್ಲಿ ಯಮ ಬರ್ತಾನೆ ನೋಡಿ, ಅಲ್ಲಿ ಯಮ, ಇಲ್ಲಿ ನಿಯಮ. ನಿಯಮ ಎಲ್ಲಿ ನೀನು ನಿಯಮವನ್ನು ತಪ್ಪುತ್ತೀಯೋ ಆಗ ನಿನಗೆ ತೊಂದರೆ ಆಗತ್ತೆ. ಯಮ ಬರ್ತಾನೆ ಅಂತ. ಯಮ ಅಂದ್ರೆ ಕೊಲ್ಲುವುದು ಅಂತ ಅರ್ಥ ಅಲ್ಲ. ಅವನು ಧರ್ಮದ ಅಧಿಪತಿ. ಅವನು ವಿಚಾರಗಳನ್ನ ಪ್ರತಿಷ್ಠಾಪನೆ ಮಾಡಿ ಅದರ ಮುಖಾಂತರವಾಗಿ ಹೇಗೆ ಬದುಕಬೇಕು ಅಂತ ಹೇಳುವಂತಹ ನ್ಯಾಯವನ್ನು ಕೊಡುವವನು. ವಕೀಲರಿದ್ದ ಹಾಗೆ ಅವನು ಯಮಧರ್ಮ. ಹಾಗಾಗಿ ನೀನು ನಿಯಮವನ್ನು ತಪ್ಪಿದ್ಯೋ ಆಗ ಯಮ ಬರ್ತಾನೆ ಅಂತ ಅರ್ಥ. ಆ ನಿಯಮದಲ್ಲಿ ಏನು ಹೇಳಿದ್ದಾರೆ? ಶೌಚ, ಸಂತೋಷ, ತಪಃ, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ. ಈ 5 ವಿಷಯವನ್ನ ಸಾಮಾಜಿಕವಾಗಿ ನಾವು ರೂಢಿಸಿಕೊಳ್ಳಬೇಕು ಅಂತ ಹೇಳಿದ್ದಾರೆ. ಶೌಚ, ಶೌಚ ಅಂದ್ರೆ ಸ್ನಾನ ಮಾಡುವುದು ಒಂದು ಭಾಗ. ಆದರೆ ಇನ್ನೊಂದು ಶೌಚ ಇದೆ. ಅದು ಯಾವುದು? ನಮ್ಮ ಕೈ ಶುದ್ಧವಾಗಿರಬೇಕು. ಕೈ ಶುದ್ಧ ಆಗಿರ್ಬೇಕಂದ್ರೆ ಏನು? ಹಣದ ವ್ಯವಹಾರ ಇರ್ಬೋದು, ಉಳಿದ ವ್ಯವಹಾರಗಳು ಚೆನ್ನಾಗಿ ಮಾಡು. ಶೌಚ ಅದು ಮನಸ್ಸಿಗೆ ಸಂಬಂಧಪಟ್ಟದ್ದು. ಸಂತೋಷ, ಯಾವಾಗಲೂ ನಾವು ಸಂತೋಷವಾಗಿರ್ಬೇಕು, ಆನಂದವಾಗಿರ್ಬೇಕು. ಒಬ್ಬ ಅಧ್ಯಾಪಕನಾದವನು ಪಾಠ ಮಾಡಬೇಕಾದ್ರೆ ಅವನ ಮಕ್ಕಳ ಜೊತೆಯಲ್ಲಿ ಆನಂದವಾಗಿಲ್ಲದ್ರೆ ಏನು ಪಾಠ ಕಲಿಸಬಹುದು? ಒಬ್ಬ ವಕೀಲನಾದರೆ ಟೆನ್ಷನ್ನಲ್ಲಿ ಅವನು ಏನು ವಕಾಲತ್ತು ಮಾಡಬಹುದು? ಹಾಗಾಗಿ ಎಂದೂ ಅವನು ಸಂತೋಷವಾಗಿರಬೇಕು, ಯಾವುದೇ ಒತ್ತಡ ಇರಬಾರದು. ಈಗ ಆಧುನಿಕ ಜೀವನದಲ್ಲಿ ಒತ್ತಡ ಇಲ್ಲದವರೇ ಇಲ್ಲ. ಆ ಒತ್ತಡದಿಂದಲೇ ಒಂದು ರೋಗ ಬರ್ತದೆ. ಅದು ಯಾವುದಂದ್ರೆ ಶುಗರ್. ಡಾಕ್ಟರ್ ಹತ್ರ ಹೋಗಿ ಕೇಳಿ, ಶುಗರ್ ಬರಲಿಕ್ಕೆ ಕಾರಣ ಏನಂದ್ರೆ ಮಾನಸಿಕ ಒತ್ತಡ ಅಂತ. ಶುಗರು, ಒತ್ತಡ. ಹಾಗಾಗಿ ಈ ಸಂತೋಷ ಏನಿದೆ ಅದು ಎಲ್ಲೋ ನಿಮಗೆ ಪೇಟೆಯಿಂದ ದೊರಕುವುದಿಲ್ಲ. ಅದು ಹಣ ಕೊಟ್ಟರೆ ಸಿಗೋಲ್ಲ. ಅದು ಸಂತೋಷವನ್ನು ನಾವು ಅನುಭವಿಸಬೇಕು. ಹೇಗೆ ಅನುಭವಿಸಬೇಕು? ಉದಾಹರಣೆಗೆ, ಮಡದಿ ಅಡಿಗೆ ಮಾಡಿರ್ತಾಳೆ. ಅವಳು ಮಾಡಿರುವ ಆ ಅಡಿಗೆ ಮಾಡುವ ಸಂದರ್ಭದಲ್ಲಿ ಅವಳು ಎಷ್ಟು ಕಷ್ಟಪಟ್ಟಿರ್ಬೋದು. ಒಂದು ಸಾರು, ಒಂದು ಸಾಂಬಾರು, ಒಂದು ಅನ್ನ ಆಗಬೇಕಾದ್ರೆ ಕನಿಷ್ಠ ಒಂದು 2 ಗಂಟೆ ಆದರೂ ಬೇಕಾಗಿತ್ತು ಅವಳಿಗೆ. ಆ 2 ಗಂಟೆಯ ಹೊತ್ತಿನಲ್ಲಿ ತನ್ನ ಗಂಡನಿಗೆ ಯಾವುದು ಇಷ್ಟ, ಖಾರವ, ಸಪ್ಪೆಯ, ಹುಳಿಯ, ಉಪ್ಪ, ಸಿಹಿಯ, ಇದನ್ನು ಭಾರಿ ಪಾಕವಾಗಿ ಮಾಡಿ ಅವರಿಗೆ ಬಡಿಸುವ ಸಂದರ್ಭದಲ್ಲಿ ಆ ಯಜಮಾನ ಊಟ ಮಾಡುವಾಗ ಹೇಗೆ ಮಾಡೋದು? ಈಗ ಮನೆಯಲ್ಲಿ ಒಂದು ಟೇಬಲ್ ಇಟ್ಕೊಳ್ತಾನೆ. ಆ ಟೇಬಲ್ನ ಮೇಲೆ ಕೂತ್ಕೊಂಡು ಟಿ ವಿ ಇಟ್ಕೊಂಡು ಆ ಟಿ ವಿಯನ್ನು ನೋಡ್ಕೊಂಡು ಚಾನಲ್ ಚೇಂಜ್ ಮಾಡಿ 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 ಊಟ ಮಾಡುವ ಕೆಲಸವನ್ನು ಮಾಡ್ತಾನೆ. ಮಡದಿಯಾದವಳು ಅಷ್ಟು ಪ್ರೀತಿಯಲ್ಲಿ ಮಾಡಲಿಲ್ಲ ಸರ್, ಎಷ್ಟು ಖುಷಿಯಲ್ಲಿ ಮಾಡಿದಾಳೆ ಅವಳು. ಅವಳು ಮಾಡಿರುವ ಅಡಿಗೆಯನ್ನು ಸಂತೋಷದಿಂದ ಊಟ ಮಾಡಲಿಕ್ಕೆ ಬರ್ತದೆ ಇವನಿಗೆ. ಅವನು ಎಲ್ಲೋ ಕೊಲೆ ಆಗಿರುವ ಆಚೆಯ ಈಚೆಯ ಘಟನೆಯನ್ನು ನೋಡಿಕೊಂಡು ಅದರಲ್ಲಿ ಇವನು ತಿಂತಿರ್ತಾನೆ. ನಾವು ಯಾವ ಆಹಾರವನ್ನು ಯಾವ ಸಂದರ್ಭದಲ್ಲಿ ಹೇಗೆ ಸ್ವೀಕಾರ ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟು ನಮ್ಮ ಬುದ್ಧಿ, ನಮ್ಮ ಜ್ಞಾನ ವಿಕಾಸ ಆಗತ್ತೆ ಅಂತ ಹೇಳಿದ್ದ. ಹಾಗಾಗಿ ಸಂತೋಷ, ಎಂದೂ ಸಂತೋಷವಾಗಿದೆ, ಎಲ್ಲದಲ್ಲಿ ಆನಂದವನ್ನು ಕಾಣುದು. ನಾವು ಮಾಡುವ ಕೆಲಸದಲ್ಲಿ ನಾವು ಆನಂದವನ್ನು ಕಾಣಬೇಕು, ತೃಪ್ತಿ ಕಾಣಬೇಕು, ಅದೇ ಸಂತೋಷ. ಊಟ ಮಾಡುವ ಜೊತೆಗೆ ಹೆಂಡತಿ ಮಾಡಿದ ಅಡುಗೆಯನ್ನು ಹೊಗಳಿದ್ರೆ ಅವಳಿಗೂ ಸಂತೋಷ ಆಗ್ತದೆ. ಆಗ ಅಲ್ಲಿ ನಾವು ಯಾವ ಅಡುಗೆಯನ್ನು ಸ್ವೀಕರಿಸ್ತಾ ಇದ್ದೇವೆ ಅದರ ರುಚಿ ನಮಗೂ ಆಗ್ತದೆ. ಆ ರುಚಿಯ ಸಂತೋಷವನ್ನು ನಾವು ಹಂಚಿಕೊಂಡಾಗ ಆಗ್ತದೆ. ಹೀಗೆ ಸಂತೋಷವನ್ನು ಅನುಭವಿಸುವುದು. ಮತ್ತೆ ತಪಸ್ಸು ಮುಂದಿನದ್ದು. ತಪಸ್ಸೇನು? ತಪಸ್ಸಂದ್ರೆ ಕಾಡಿನಲ್ಲಿ ಹೋಗಿ ಒಂದು ಕಾಲಿನಲ್ಲಿ ನಿಂತು ಮಾಡುವುದು ಅಂತ ಅರ್ಥ ಅಲ್ಲ. ನಾವು ಮಾಡುವ ಕೆಲಸವೇ ನಮಗೆ ತಪಸ್ಸು. ವಿದ್ಯಾರ್ಥಿಯಾದವನು ಪಾಠ ಕಲಿಯುವುದು ಅವನದು ತಪಸ್ಸು. ಅಧ್ಯಾಪಕನಾದವನು ಪಾಠ ಮಾಡುವುದು ಅವನ ತಪಸ್ಸು. ಕೃಷಿಕನಾದವನು ಒಳ್ಳೆಯ ಕೃಷಿ ಮಾಡುವುದು ಅವನ ತಪಸ್ಸು. ಈಗ ನೋಡಿ ಸರ್, ಎಲ್ಲರಿಗೂ ಶುಗರ್ ಇದೆ, ಪ್ರೆಷರ್ ಇದೆ, ಅನಾರೋಗ್ಯ ಇದೆ. ಏನು ಕಾರಣ? ವಿಷಪೂರಿತವಾದ ಆಹಾರವನ್ನೇ ತಿಂತಾ ಇದ್ದೀವಿ ನಾವು. ಕೃಷಿಕನಿಗೆ ತಾನು ವಿಷ ಹಾಕಿ ಬೇರೆಯವರನ್ನು ಕೊಲ್ಲಬಾರದು ಎಂಬ ಭಾವನೆಗೆ ಬರಲಿಲ್ಲ.
ಅದು ಅವನ ತಪಸ್ಸು. ಆಗಬೇಕಿತ್ತು, ಆದರೆ ಆಗಲಿಲ್ಲ. ಅದರ ಪರಿಣಾಮ ಏನು? ಪರಿಣಾಮ ಎಲ್ಲರೂ ರೋಗಿಗಳಾಗ್ತಾ ಇದ್ದಾರೆ. ಸಮಾಜಕ್ಕೆ ರೋಗ ತರಲಿಕ್ಕೆ ಇವನೇ ಕಾರಣ ಆಗತ್ತಾನೆ. ಆತ್ಮೀಯ ವೀಕ್ಷಕ ಬಾಂಧವರೇ, ವಿಶ್ವ ಯೋಗ ದಿನ. ಈ ಯೋಗ ದಿನದ ಬಗ್ಗೆ, ಈ ಯೋಗದ ಮಹತ್ವದ ಬಗ್ಗೆ ನಾವು ಶ್ರೀಯುತ ಯೋಗಾಚಾರ್ಯ ಶ್ರೀಯುತ ಪುಂಡರೀಕಾಕ್ಷ ಇವರ ಜೊತೆ ಮಾತನಾಡ್ತಾ ಇದ್ದೇವೆ. ಯೋಗ ಕೇವಲ ದೈಹಿಕ ಕಸರತ್ತೆ ಎನ್ನುವ ವಿಷಯದ ಬಗ್ಗೆ ಅವರು ನಮಗೆ ಯೋಗದ ಬಗ್ಗೆ, ಅದರಲ್ಲಿರುವಂತಹ ಯಮ ನಿಯಮ, ಅದರ ತತ್ವಗಳನ್ನು ವಿವರಿಸ್ತಾ ಇದ್ದಾರೆ. ಹೇಗೆ ಇದು ಮುಂದುವರಿತದೆ? ನಾನು ಆಗಲೇ ಹೇಳಿದೆ ನಿಮಗೆ ಒಂದು ಘಟನೆಯನ್ನು. ಒಬ್ಬರು ನನಗೆ ಹೇಳಿದರು, ಸರ್ ಈಗ ಹಾವು ಕಚ್ಚಿದರೆ ಜನ ಸಾಯಲ್ಲ ಅಂತ, ಹಿಂದೆ ಅದರ ಹಾವು ಕಚ್ಚಿದರೆ ಜನ ಸಾಯ್ತಿದ್ರು ಅಂತ. ಯಾಕೆ ಕೇಳಿದೆ ನಾನು. ಹಾಗೆ ಅವರು ಹೇಳಿದರು, ಅದಕ್ಕೆ ಕಾರಣ ಏನಂದರೆ, ಹಿಂದೆ ಯಾವುದಾದ್ರೂ ಹಾವು ಕಚ್ಚಿದರೆ ಅವನ ಶರೀರದಲ್ಲಿ ವಿಷವೇ ಇಲ್ಲದ ಕಾರಣ ಬೇಗ ಅವನ ಶರೀರಕ್ಕೆ ವಿಷ ಸೇರಿಕೊಳ್ತಿತ್ತು, ಅವನು ಸತ್ತು ಬಿಡ್ತಿಲ್ಲ. ಈಗ ಹಾಗಲ್ಲ. ಈಗ ಎಲ್ಲಿಯಾದರೂ ಹಾವು ಕಚ್ಚಿದರೆ ನೀವು ಆ ಹಾವನ್ನು ನೋಡ್ತಾ ಇರಬೇಕು. ಸ್ವಲ್ಪ ಮುಂದಕ್ಕೆ ಹೋದರೆ ಹಾವೇ ಕೆಲವೊಮ್ಮೆ ಹೊಡೆಚಾಡಿ ಸತ್ತು ಬಿಡ್ಬೋದು, ಅಷ್ಟು ವಿಷ ನಿಮ್ಮ ಶರೀರದಲ್ಲಿ ಉಂಟು ಅಂತ ಹೇಳಿದ್ರು ಅವರು. ಅಂದರೆ ಇದು 100ಕ್ಕೆ 100 ಸತ್ಯ ಸಂಗತಿ. ಯಾಕಂದರೆ ಈ ಎಂಡ ಸ್ವಲ್ಪನೂ ಅದೆಲ್ಲ ಹಾಕಿ ಹಾಕಿ ಆಹಾರದಲ್ಲಿ ಸೇರ್ಪಡೆಯಾಗಿ ನಮ್ಮ ಶರೀರದಲ್ಲಿ ಕೂಡ ವಿಷ ಅದು ತುಂಬಿಕೊಂಡಿದೆ. ನಮಗೆ ಗೊತ್ತಿಲ್ಲದೆ ನಾವು ವಿಷದ ಆಹಾರವನ್ನು ಸೇರಿಸಿಕೊಂಡು ನಮ್ಮ ದೇಹದೊಳಗೂ ವಿಷದ ಅಂಶಗಳು ಸೇರಿಕೊಂಡಿದೆ. ಹಾಗಾಗಿ ಒಬ್ಬ ಕೃಷಿಕ ಆತ ತನ್ನದಿದ್ದು ತಪಸ್ಸು ಅಂತ ಮಾಡಿದ್ರೆ ಅವ ಬೇರೆಯವರಿಗೆ ವಿಷ ಹಾಕಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗೆ ತಾನು ಮಾಡುವ ಕೆಲಸವನ್ನು ಆತ ಶ್ರದ್ಧೆಯಿಂದ ಮಾಡಬೇಕು. ಅದಕ್ಕೆ ತಪಸ್ಸು ಅಂತ ಹೇಳಿದ್ದ. ಹೀಗೆ ಶೌಚ, ಸಂತೋಷ, ತಪಃ. 4ನೇದು ಸ್ವಾಧ್ಯಾಯ. ತಾನು ಸಮಾಜದಲ್ಲಿ ಹೇಗೆ ಬದುಕಬೇಕು, ದೇಶಕ್ಕೆ ತನ್ನ ಕೊಡುಗೆ ಏನು, ಇದನ್ನು ತಾನು ಸ್ವಲ್ಪ ಅಧ್ಯಯನ ಮಾಡಿಕೊಳ್ಳಬೇಕು, ತಿಳ್ಕೊಳ್ಬೇಕು. ಅದಕ್ಕೆ ಭಾರತೀಯವಾದ ಜೀವನ ಪದ್ಧತಿಗಳೇನು ಅದರ ಬಗ್ಗೆ ಅಧ್ಯಯನ ಮಾಡಬೇಕು. ತಾನು ಹೇಗೆ ಬದುಕಬೇಕು ಅಂತ ಅಧ್ಯಯನ ಮಾಡಬೇಕು. ಸ್ವಾಮಿ ವಿವೇಕಾನಂದರು ಹೇಳಿದ್ರಲ್ಲ, ಬದುಕಲು ಕಲಿಯಿರಿ ಅಂತ. ಮೊದಲು ಕಲಿಬೇಕಾದ್ದು ಬದುಕಲಿಕ್ಕೆ ಕಲಿಬೇಕು. ನೀವು ಬದುಕಿ ಇನ್ನೊಬ್ಬರನ್ನು ಬದುಕಲು ಬಿಡಿ, ಅವರ ತತ್ವವೇ ಹಾಗಿತ್ತು. ಹಾಗಾಗಿ ಇದನ್ನು ಸ್ವಾಧ್ಯಾಯದ ಮುಖಾಂತರವಾಗಿ ಆತ ಮಾಡಿಕೊಳ್ಳಬೇಕು. ಕೊನೆಯದ್ದು ಈಶ್ವರ ಪ್ರಣಿಧಾನ. ಇದು ಮುಖ್ಯವಾಗಿರೋ ವಿಷಯ. ಇದನ್ನೆಲ್ಲರೂ ಅಧ್ಯಯನ ಮಾಡಬೇಕಾದ ವಿಷಯ. ಸಂತಾನ ಸಂಗೀತ ಪಾಠಕ್ಕೆ ಹೋದರೆ ಅವರು ಸಂಗೀತ ಪಾಠ ಮಾಡಬೇಕಾದ್ರೆ ಒಂದು ಹಾಡು ಕಲಿಸ್ತಾರೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ. ಇದನ್ನು ಕೇಳಿದಾಗ ಕೆಲವೊಮ್ಮೆ ನಮಗೆ ಆಶ್ಚರ್ಯ ಆಗ್ಬೋದು. ಕೆರೆಯ ನೀರನ್ನು ಕೆರೆಗೆ ಚೆಲ್ತಿದ್ರೆ ಮತ್ತೆ ನೀರು ತೆಗೆದದ್ದು ಯಾಕೆ, ಹುಚ್ಚ ಅವನಿಗೆ ಅಂತ ಪ್ರಶ್ನೆ ಕೇಳ್ಬೋದು. ಏನು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂದರೆ, ಹರಿಯ ಕರುಣೋದೊಳಾರ ಭಾಗ್ಯವ ಹರಿಸಮರ್ಪಣೆ ಮಾಡಿ ಬದುಕಿರೋ ಅಂತ. ಸಮಾಜದಿಂದ ನಾವೇನೇನನ್ನು ಪಡ್ಕೊಂಡಿದ್ದೇವೋ ಅದನ್ನು ಸಮಾಜಕ್ಕೆ ಆತ ಕೊಡುಗೆಯಾಗಿ ಕೊಡಬೇಕು. ಅದು ಈಶ್ವರ ಪ್ರಣಿಧಾನ. ಹಾಗಾಗಿ ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಕುಟುಂಬ, ನನ್ನ ಸಂಸಾರ, ಅದಕ್ಕಿಂತಲೂ ಮುಖ್ಯವಾಗಿ ದೊಡ್ಡದಾದ ಒಂದು ಸಮಾಜ ಇದೆ, ದೊಡ್ಡದಾದ ಒಂದು ದೇಶ ಇದೆ, ಅದಕ್ಕಿಂತ ವ್ಯಾಪ್ತವಾಗಿರುವಂತಹ ಪ್ರಪಂಚ ಇದೆ. ಆ ಪ್ರಪಂಚದಲ್ಲಿ ಪಂಚಭೂತಗಳಿದ್ದಾವೆ, ಅವುಗಳಿಗೂ ನನ್ನ ಕೊಡುಗೆಯನ್ನು ಸಲ್ಲಿಸಬೇಕು. ಸ್ವಚ್ಛ ಭಾರತ ಅಂತ ಭಾರಿ ದೊಡ್ಡ ಆಂದೋಲನ. ನನ್ನ ಕೊಡುಗೆಯನ್ನು ಸ್ವಚ್ಛ ಭಾರತಕ್ಕೆ ಸಂಬಂಧಪಟ್ಟು ನಾನೇನು ಮಾಡಬೇಕು ಅದಕ್ಕೋಸ್ಕರ. ಈ ಥರ ನಾವು ಚಿಂತನೆ ಮಾಡಿದಾಗ ತಾನು ಸಮಾಜಕ್ಕೋಸ್ಕರ ಬದುಕುತ್ತೇನೆ, ಇನ್ನೊಬ್ಬರಿಗೋಸ್ಕರ ಬದುಕುತ್ತಿದ್ದೇನೆ ಎಂಬ ಭಾವ ಅದು ಬಂದಾಗ ಆಗ ನಮ್ಮ ಜೀವನವೂ ಸಾರ್ಥಕ ಆಗತ್ತೆ, ಉಳಿದವರ ಜೀವನವೂ ಸಾರ್ಥಕ ಆಗತ್ತೆ. ಅದಕ್ಕೆ ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವ ಎಂಬಂತಹ ಮಾತನ್ನು ಮಹಾಪುರುಷರೊಬ್ಬರು ಹೇಳಿದರು. ಹಾಗಾಗಿ ಈ ದೃಷ್ಟಿಯಿಂದ ಯಮನಿಯಮದಲ್ಲಿ ಬರುವಂತಹ 10 ವಿಚಾರಗಳು, ಅದನ್ನು ಭಗವದ್ಗೀತೆಯಲ್ಲಿ ಕೃಷ್ಣ ತುಂಬ ಸುಂದರವಾಗಿ ಹೇಳಿದ್ದಾನೆ. ಇಲ್ಲಿ ಅದು ಇನ್ನೊಂದು ಮುಖದ ಕೆಲಸ. ಅಂದರೆ ಪತಂಜಲಿ ಮಹಾಮುನಿಗಳು ಇಲ್ಲಿ ಅದನ್ನು ಪ್ರತಿಪಾದಿಸಿದ್ದಾರೆ. ಅದನ್ನು ತಿಳಿಕೊಳ್ಳಿಕ್ಕೋಸ್ಕರ ಭಗವದ್ಗೀತೆಯಲ್ಲಿ ಓದಿದ್ರೂ ನನಗೆ ಆ ವಿಚಾರಗಳು ನನಗೆ ಸಿಕ್ಕತ್ತೆ ಎಂಬುದನ್ನು ನಾನು ನಿಮ್ಮ ಗಮನಕ್ಕೆ ತಂದದ್ದು. ಅದಾದ ಮೇಲೆ ಮುಂದಿನದ್ದು ಬರುವಂಥದ್ದು ಯಮ ನಿಯಮ ಆಸನಗಳು. ಮುಂದಿನದ್ದು ಆಸನ, 3ನೇದು ನೋಡಿ.
ಈ ಆಸನದಲ್ಲಿ ಒಟ್ಟು 6 ವಿಧಾನಗಳಿದೆ. 6 ವಿಧಾನಗಳು. ಒಂದು ನೇರ ನಿಲ್ಲುವಂಥದ್ದು, ನಿಲುವು ಭಂಗಿ ಆಸನ ಅಂತ ಹೇಳ್ತಾರೆ. ನಿಂತು ನೇರ ಮಾಡುವಂಥ ಆಸನಗಳು. ಅದನ್ನು ನಮ್ಮ ಮಕ್ಕಳು ಆಗ ಮಾಡಿ ತೋರಿಸಿದ್ದಾರೆ. ನಿಲುವು ಭಂಗಿ, ನೇರ ನಿಂತುಕೊಂಡು ಮಾಡುವಂಥದ್ದು, ನೆಟ್ಟಗೆ ನಿಂತುಕೊಂಡು ಕೈಯನ್ನು ಮೇಲಕ್ಕೆ ಮಾಡಿಕೊಂಡು, ಅಂದರೆ ಬೆನ್ನೆಲುಬು ನೇರವಾಗಿರುವುದೆಲ್ಲವೂ ನಿಲುವು ಭಂಗಿ ಆಸನ. ಇನ್ನು ಫ್ರಂಟ್ ಬೆಂಡಿಂಗ್, ಮುಂದಕ್ಕೆ ಬಾಗಿ ಮಾಡುವ ಆಸನಗಳು, ಹಾಗೆಯೇ ಹಿಂದಕ್ಕೆ ಬಾಗಿ ಮಾಡುವ ಆಸನಗಳು, ಆಮೇಲೆ ಪಕ್ಕಕ್ಕೆ ಬೆಂಡಾಗಿ ಮಾಡುವ ಆಸನಗಳು, ಇನ್ನು ತಿರುಚಿ ಮಾಡುವ ಆಸನಗಳು, ಸೊಂಟವನ್ನು ತಿರುಚಿ ಮಾಡುವುದು. ಈಗ ಉದಾಹರಣೆಗೆ ಶುಗರಿನ ಸಮಸ್ಯೆ ಇರುವವರಿಗೆ, ಆಸಿಡಿಟಿ ಸಮಸ್ಯೆ ಇರುವವರಿಗೆ, ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆ ಇರುವವರಿಗೆ, ಅವರೆಲ್ಲ ಏನು ಮಾಡಬೇಕಂದ್ರೆ ಹೊಟ್ಟೆಯನ್ನು ತಿರುಚುವ ಕೆಲಸವನ್ನು ಮಾಡಬೇಕು. ಅದರಲ್ಲಿ ಮರ್ಕಟಾಸನ, ಆಮೇಲೆ ಜಠರ ಪರಿವರ್ತನಾಸನ, ಈ ಎಲ್ಲ ಆಸನಗಳನ್ನು ಹೇಳಿದ್ದಾರೆ. ಈ ಆಸನಗಳು ಮಾಡುವುದರಿಂದಾಗಿ ಅವನ ಹೊಟ್ಟೆಯ ಸಂಬಂಧಪಟ್ಟ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗತ್ತೆ, ಹೃದಯ ಸಂಬಂಧಪಟ್ಟ ಸಮಸ್ಯೆಗಳು ನಿವಾರಣೆ ಆಗತ್ತೆ. ಹೀಗೆ ತಿರುಚಿ ಮಾಡುವುದು. ಕೊನೆಯಲ್ಲಿ ಬ್ಯಾಲೆನ್ಸ್ ಇರುವ ಆಸನಗಳು, ಅದನ್ನೆಲ್ಲರೂ ಮಾಡಬೇಕು ಅಂದಿಲ್ಲ. ಕೆಲವೊಮ್ಮೆ ತುಂಬ ಕ್ಲಿಷ್ಟಕರವಾಗಿರ್ತದೆ ಅದು. ಈಗ ಉದಾಹರಣೆಗೆ ನೀವು ಬಕಾಸನ ಅಂತಿದೆ, ಕೈ ಮೇಲೆಯೇ ನಿಂತು ಮಾಡುವಂಥದ್ದು. ಕೆಲವೊಮ್ಮೆ ಗೊತ್ತಿಲ್ಲದವನು ಮಾಡಿದರೆ ಬಿದ್ದು ಹಲ್ಲು ಹೋಗಬಹುದು ಅವನಿಗೆ. ಹಾಗಾಗಿ ಅದನ್ನು ಮಾಡಲೇಬೇಕು ಅಂತಿಲ್ಲ. ಆದರೆ ಸೂತ್ರ ಏನಪ್ಪ ಅಂದರೆ ಈ 5 ರೀತಿಯ ಆಸನಗಳನ್ನು ಅವನು ನಿತ್ಯ ಅಭ್ಯಾಸ ಮಾಡಬೇಕು. ಅದಕ್ಕೆ ಮೂಲ 16 ಆಸನಗಳು ಅಂತ ಹೇಳಿದ್ದಾರೆ. 16 ಆಸನ ಮೂಲ. ಅದರ ನಂತರ ಎಷ್ಟು ಅಂತ ಕೇಳಿದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲದಷ್ಟು, 2000ಕ್ಕಿಂತ ಹೆಚ್ಚು ಆಸನಗಳಿದೆ ಅಂತ ಹೇಳ್ತಾರೆ. ನಾರಾಯಣ ಸರಸಿಜಾಸನ ಸನ್ನಿವಿಷ್ಟಃ ಪೀಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ವಪುಃಧೃತ ಶಂಖಚಕ್ರಃ ಓಂ ಮಿತ್ರಾಯ ನಮಃ. ಪೂರ್ಣ ಕೈಗಳನ್ನು ಜೋಡಿಸಿ ಮೇಲಕ್ಕೆ, ಕೈಯನ್ನು ನೋಡಿ ಸೊಂಟದಿಂದ ಮೇಲ್ಭಾಗ ಹಿಂದಕ್ಕೆ ಬೆಂಡಾಗುತ್ತೆ. ಕೈಗಳನ್ನು ಅಗಲ ಮಾಡ್ತಾ ತಿರುಗಿಸಿಕೊಂಡು ಮುಂದಕ್ಕೆ ಬೆಂಡಿ. 2 ಕೈಗಳು ಕಾಲಿನ ಅಕ್ಕಪಕ್ಕದಲ್ಲಿ ಚೆನ್ನಾಗಿರಲಿ. ಎಡಕಾಲು ಹಿಂದೆ, ಪೂರ್ಣ ತಲೆಯನ್ನು ಹಿಂದಕ್ಕೆ ಹಾಕ್ತಾ ಸೊಂಟದ ಭಾಗವನ್ನು ಹಿಂದಕ್ಕೆ ತಳ್ಳಬೇಕು. 2 ಕಾಲುಗಳನ್ನು ಹಿಂದಕ್ಕೆ ಹಾಕಿ ಹಿಮ್ಮಡಿಯನ್ನು ಹಿಂದಕ್ಕೆ ತಳ್ಳಬೇಕು. 1 ಫೀಟ್ ಮುಂದಕ್ಕೆ ನೋಡಿ. 5 ಪೂರ್ಣ ಹಿಮ್ಮಡಿಯ ಮೇಲೆ ಪೃಷ್ಠ ಬರುವಂತೆ ಕೈಯನ್ನು ನೇರ ಮಾಡಿ ಎಲ್ಲ ಬೆರಳುಗಳನ್ನು ಸೇರಿಸಿಕೊಂಡು ಕಿಬ್ಬು ಹೊಟ್ಟೆಯ ಭಾಗದಿಂದ ಶರೀರವನ್ನು ಎಳಿತಾ ಈ ಆಸನವನ್ನು ಮಾಡಬೇಕು. ಛೇ ಸಾಷ್ಟಾಂಗ ಪ್ರಣಿಪಾತಾಸನ. ಹಣೆ, ಎದೆ, ಮೊಣಕಾಲು, ತುದಿಕಾಲು ಮತ್ತು ಕೈಗಳು ಮಾತ್ರ ನೆಲಕ್ಕೆ ತಾಗಿರ್ತವೆ. ಛೇ ಸಾತ್. ಪೂರ್ಣ ಸೊಂಟದಿಂದ ಶರೀರವನ್ನು ಮೇಲಕ್ಕೆ ಎತ್ತಿಬಿಟ್ಟು ಸೊಂಟವನ್ನು ತಳ್ಳಬೇಕು ಮುಂದಕ್ಕೆ. 8 ಪೂರ್ಣ ಹಿಮ್ಮಡಿಯನ್ನು ನೆಲಕ್ಕೆ ತಾಗಿಸಿ ಭುಜವನ್ನು ಪೂರ್ಣ ಒಳಗಡೆ ತಳ್ಳುತ್ತಾ ಸೊಂಟವನ್ನು ಮೇಲಕ್ಕೆ ಎತ್ತರಿಸಿಕೊಳ್ಬೇಕು. ಮೊಣಕಾಲು ಟೈಟ್ ಬಿಗಿಯಾಗಿರಬೇಕು. 9 10 ಕಾಲುಗಳು ಕೈ ಹಿದ್ದಲಿಗೆ ಬರಬೇಕು. ಪೂರ್ಣ ಮೇಲಕ್ಕೆ ದೃಷ್ಟಿ. 11 12 ಈಗ ಆಸನ. ಪ್ರತ್ಯಾಹಾರ, ನಾವು ಹೇಗೆ ಬದುಕಬೇಕು ಎಂಬುದನ್ನು, ಯಾವುದನ್ನು ತಿನ್ನಬೇಕು, ಯಾವುದನ್ನು ತಿನ್ನಬಾರದು, ಯಾವುದನ್ನು ತಿನ್ನಲೇಬೇಕು, ಯಾವುದನ್ನು ತಿನ್ನಲೇಬಾರದು, ಇಂತಹ ವಿಚಾರಗಳನ್ನು ಒಳಗೊಂಡಿರ್ತಕ್ಕಂತಹ ಪ್ರತ್ಯಾಹಾರ. ಆಮೇಲೆ ಪ್ರಾಣಾಯಾಮ, ಉಸಿರಾಟದ ಕ್ರಿಯೆ. ಹೆಚ್ಚಿನವರಿಗೆ ಈ ಪ್ರೆಷರ್ ಬರಲಿಕ್ಕೆ ಕಾರಣ ಏನಂದರೆ ಮಾನಸಿಕ ಒತ್ತಡ.
ಮಾನಸಿಕ ಒತ್ತಡವನ್ನು ನಿವಾರಣೆ ಮಾಡಲಿಕ್ಕಂತ ಏಕೈಕ ಒಳ್ಳೆಯ ಮದ್ದು ಯಾವುದು ಕೇಳಿದ್ರೆ ಪ್ರಾಣಾಯಾಮ. ಡಾಕ್ಟರ್ ಹತ್ರ ಹೋದರೂ ಕೂಡ ಅವರು ಇದಕ್ಕೆ ನಿಮಗೆ ಪರಿಹಾರ ಕೊಡಲಿಕ್ಕೆ ಅಸಾಧ್ಯ. ಸ್ವಲ್ಪ ಮಾನಸಿಕ ಒತ್ತಡ ಉಂಟು ಸರ್ ಏನಾದರೂ ಕೊಡಿ ಅಂದರೆ ನೀವು ನಿದ್ರೆ ಬರಲಿಕ್ಕೆ ಮಾತ್ರೆ ಕೊಟ್ಟಾರೆ ವಿನಃ ಬೇರೇನು ಪರಿಹಾರ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಮೆಡಿಟೇಷನ್ ಇರ್ಬೋದು, ಪ್ರಾಣಾಯಾಮ ಇರ್ಬೋದು, ಅದು ಮನಸ್ಸಿನ ಕಂಟ್ರೋಲಿಗೆ ತುಂಬ ಯೋಗ್ಯವಾಗಿರೋದು. ಹಾಗಾಗಿ ಪ್ರಾಣಾಯಾಮ ಮತ್ತೆ ಧಾರಣ, ಧ್ಯಾನ, ಸಮಾಧಿ, ಅದು ಮೂರು ಸ್ವಲ್ಪ ಕ್ಲಿಷ್ಟಕರವಾಗಿರುವಂಥದ್ದು. ಸಾಧಾರಣ ಜನರಿಗೆ ನನಗೆ ಸರಿ ಅರ್ಥ ಆಗಲ್ಲ, ಇನ್ನು ಬೇರೆಯವರಿಗೆ ಅದು ಅರ್ಥವಾಗೋದು ಸ್ವಲ್ಪ ಕಷ್ಟ. ಆದರೆ ಸಾಧನೆ ಮಾಡ್ತಾ 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 ನಾವು ಅದನ್ನು ರೂಢಿಸಿಕೊಳ್ಬೋದು. ಕನಿಷ್ಠ ಸಮಯ ನಾವು ಒಂದರಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಿ ಇರುವುದಕ್ಕೆ, ಕನಿಷ್ಠ ಹೇಳಬೇಕಾದ್ರೆ 12 ಸೆಕೆಂಡುಗಳ ಕಾಲ ಒಂದು ವಿಷಯದಲ್ಲಿ ನಾವು ಮನಸ್ಸನ್ನು ಕೇಂದ್ರೀಕರಿಸುವುದಕ್ಕೆ ಧಾರಣ ಅಂತ ಹೇಳಿದ್ದಾರೆ. ಧಾರಣಾತ್ ಧ್ಯಾನ, ಅದನ್ನು 12 ಪಟ್ಟು ಮಾಡಿದರೆ ಅದಕ್ಕೆ ಧ್ಯಾನ ಅಂತ ಕರೆದಿದ್ದಾರೆ. ಆದರೆ ಹೆಚ್ಚು ನಮಗೆ ಗೊತ್ತಿರೋದು ಮೆಡಿಟೇಷನ್ ಧ್ಯಾನ 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 ಅಂತ ಕರೀತಾರೆ. ಅಲ್ಲಿಂದ ಸ್ವಲ್ಪ ಮುಂದಿನ ಸ್ಟೆಪ್ ಹೋದರೆ ಅದನ್ನು ಮತ್ತೆ 12 ಪಟ್ಟು ಮಾಡಿದರೆ, ಧ್ಯಾನವನ್ನು 12 ಪಟ್ಟು ಮಾಡಿದರೆ ಅದಕ್ಕೆ ಸಮಾಧಿ ಅಂತ ಹೇಳಿದ್ದಾರೆ. ಅಂದರೆ ನಮ್ಮ ಧೀಶಕ್ತಿಯನ್ನು, ನಮ್ಮ ಮನಸ್ಸಿನ ಶಕ್ತಿಯನ್ನು ಸ್ಥಿರವಾಗಿ ಇಡುವುದು. ಅಲ್ಲಿ ನನಗೆ ಪ್ರಪಂಚದ ಎಲ್ಲ ಅರಿವಿರ್ತದೆ, ಆದರೆ ಪ್ರಪಂಚದ ಯಾವ ಅರಿವಿನಲ್ಲಿ ಇವನಿಗೆ ಆಸಕ್ತಿ ಇರುವುದಿಲ್ಲ, ಅದರಿಂದ ಮುಕ್ತನಾಗ್ತಾನೆ. ಒಂದು ರೀತಿಯ ವೈರಾಗ್ಯದ ಬದುಕು ಅವನದ್ದಾಗತ್ತೆ. ಹೀಗೆ ಈ ಅಷ್ಟಾಂಗವನ್ನು ಪತಂಜಲಿಯವರು ಜಗತ್ತಿಗೆ ಕೊಟ್ಟಿದ್ದಾರೆ. ಹಾಗಾಗಿ ಬರು ಆಸನ ಮಾಡುವುದು, ಬರೀ ಒಂದು ಆಸನ ಮಾಡುವುದು, ಅದು ನಮ್ಮ ಎಲ್ಲ ರೋಗಕ್ಕೆ ಪರಿಹಾರವನ್ನು ಕೊಡುವುದಿಲ್ಲ. ಈ 8 ಅಭ್ಯಾಸ ಮಾಡಿಕೊಂಡಾಗ ಆಗ ಅವನು ಜಗತ್ತಿಗೆ ಬೇಕಾದಂತಹ ಕೊಡುಗೆಯನ್ನು ಕೊಟ್ಟಾಗ ಆಗತ್ತೆ, ಅವನ ಜೀವನವು ಸಾರ್ಥಕ ಆಗತ್ತೆ ಅಂತ. ಆತ್ಮೀಯ ವೀಕ್ಷಕ ಬಾಂಧವರೇ, ವಿಶ್ವ ಯೋಗ ದಿನ. ಈ ಯೋಗ ದಿನದ ವಿಶೇಷವಾಗಿ ನಾವು ಶ್ರೀಮಾತಾ ಸೇವಾಶ್ರಮದ ಯೋಗಾಚಾರ್ಯರೆಂದೇ ಹೆಸರು ಪಡೆದಂತಹ ಶ್ರೀಯುತ ಪುಂಡರೀಕಾಕ್ಷ ಇವರ ಜೊತೆ ಮಾತನಾಡ್ತಾ ಇದ್ದೇವೆ. ಯೋಗದಿಂದ ಆಗುವ ಲಾಭಗಳ ಬಗ್ಗೆ ಅವರು ನಮಗೆ ವಿವರಿಸ್ತಾ ಇದ್ದಾರೆ. ಪುಂಡರೀಕಾಕ್ಷ ಅವರೇ, ಈಗ ಯೋಗ ಹೇಗೆ ಬಂತು, ಹೇಗೆ ಭಾರತದಲ್ಲಿ ಬೆಳೆಯಿತು, ಮತ್ತು ಯೋಗ ಅಂದರೆ ಕೇವಲ ದೈಹಿಕ ಕಸರತ್ತೆ ಅಥವಾ ಅದಕ್ಕಿಂತ ಹೆಚ್ಚಿನದ್ದೇ ಅನ್ನುವಂತಹ ಮಾಹಿತಿಗಳನ್ನು ನೀವು ಕೊಟ್ಟಿದ್ದೀರಿ. ಇದರ ಜೊತೆಗೆ ಯೋಗ ಆರೋಗ್ಯಕ್ಕೆ ಒಳ್ಳೆಯದು ಅಂತ ನೀವು ಹೇಳ್ತಾ ಇದ್ದೀರಿ. ಅಂದರೆ ಉದಾಹರಣೆಗೆ ರಕ್ತದೊತ್ತಡ ಇರುವವರಿಗೆ, ಸಿಹಿ ರೋಗ ಇರುವವರಿಗೆ, ಮಧುಮೇಹ ರೋಗ ಇರುವವರಿಗೆಲ್ಲ ಯೋಗದಿಂದ ಲಾಭ ಇದೆ ಅಂತ ಹೇಳಿಕೊಂಡು, ಪ್ರಾಣಾಯಾಮ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡ್ತದೆ. ಇದೆಲ್ಲವೂ ಹೇಗೆ ಆರೋಗ್ಯಕ್ಕೆ ಯೋಗ ಯಾವ ರೀತಿ ಉಪಯೋಗಕ್ಕೆ ಬರ್ತದೆ? ಒಂದು ನಾವು ಮುಖ್ಯವಾಗಿ ಗಮನಿಸಬೇಕಾದ್ದು ಬರೀ ಆಸನ, ಬರೀ ಪ್ರಾಣಾಯಾಮ ಅಲ್ಲ. ಹಿರಿಯರು, ಯೋಗ ಗೊತ್ತಿಲ್ಲದವರು ಕೂಡ ಹೇಳಿರುವ ಒಂದು ಮಾತಿದೆ, ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತ. ಮಾತು ಬಲ್ಲವನಿಗೆ ಜಗಳ ಇಲ್ಲ, ಊಟ ಬಲ್ಲವನಿಗೆ ರೋಗ ಇಲ್ಲ. ಹಾಗಾಗಿ ಇದು ಕೂಡ ಯೋಗದ್ದೇ ವಿಷಯ. ಅದು ಆಹಾರವನ್ನು ಹಿತವಾಗಿ ತಿನ್ನಬೇಕು, ಮಿತವಾಗಿ ತಿನ್ನಬೇಕು, ಮತ್ತೆ ಹೃತ ಅಂತ ಹೇಳಿದ್ದಾರೆ. ಹೃತ ಅಂದರೆ ಯಾವ ಋತುವಿನಲ್ಲಿ ಯಾವ ಆಹಾರವನ್ನು ತಗೊಳ್ಬೇಕು. ಹಾಗಾಗಿ ಈ ಮೂರನ್ನು ಯಾರ್ಯಾರು ಪಾಲನೆ ಮಾಡ್ತಾರೆ ಅವರಿಗೆ ರೋಗ ಬರುವುದಿಲ್ಲ. ಇತ್ತೀಚೆಗೆ ಒಬ್ಬನಿಗೆ ದೊಡ್ಡ ಹೊಟ್ಟೆಯೆಲ್ಲ ಬಂದು ಕೊಬ್ಬೆಲ್ಲ ಜಾಸ್ತಿ ಆಗಿ ಹೇಳಿದಂತೆ ನೀನು ಸ್ವಲ್ಪ ಆಸನ ಅದು ಇದೆಲ್ಲ ಮಾಡಬೇಕು, ಸ್ವಲ್ಪ ಅದ್ರ ಜೊತೆಯಲ್ಲಿ ಮದ್ದೆಲ್ಲ ತಗೊಂಡ್ರೆ ಸರಿ ಆಗತ್ತೆ ಅಂತ. ಮತ್ತೆ ಈಗೆಲ್ಲ ಅಡ್ವರ್ಟೈಸ್ಮೆಂಟ್ ಎಲ್ಲ ಬರುತ್ತಲ್ಲ ಸಾಕತ್ತು. ಹಾಗೆ ಇವನು ಡಾಕ್ಟರ್ ಹತ್ರ ಹೋದ. ಹಾಗೆ ಡಾಕ್ಟ್ರೇ ನನಗೆ ಹೊಟ್ಟೆ ಸ್ವಲ್ಪ ಕರಗಬೇಕು, ಇದೆಲ್ಲ ಆಗಬೇಕು, ಹಾಗೆ ಹೀಗೆ ಅಂತ ಹೇಳಿದ್ರು. ತಕ್ಷಣ ಡಾಕ್ಟ್ರು ಒಂದು ಟಾನಿಕ್ ಕೊಟ್ಟರು. ಮತ್ತೆ ಹೇಳಿದರು, ನೀನು ರಾತ್ರಿ ಫುಡ್ ತಗೊಳ್ಳೋ ಅವಶ್ಯಕತೆ ಇಲ್ಲ. 50 ವರ್ಷ ಕಳೆದ್ರೆ ಆಹಾರ ಬೇಕು ಅಂತೇಳಿಲ್ಲ, ಒಂದು ಊಟ ಮಾಡಿದ್ರೆ ಸಾಕಾಗತ್ತೆ ಅಂತ ಹೇಳಿದ್ರು. 1 ಗ್ಲಾಸ್ ಹಾಲು, 1-2 ಬಾಳೆಹಣ್ಣು ರಾತ್ರಿ ತಗೊಂಡ್ರೆ ಸಾಕು, ಅಥವಾ ಏನಾದರೂ ಹಣ್ಣು ತಗೋ ಅಂತ. ಇವನು ಹೋದ. ಮನೆಗೆ ಮುಟ್ಟಿದಾಗ ಇವನಿಗೆ ಸಂಶಯ ಶುರುವಾಯಿತು. ವಾಪಸ್ ಬಂದ ಡಾಕ್ಟರ್ ಹತ್ರ. ಒಂದು ಡಾಕ್ಟರ್ ಹತ್ರ ಕೇಳಿದ, ಡಾಕ್ಟ್ರೇ ನೀವು 1 ಗ್ಲಾಸ್ ಹಾಲು 2 ಬಾಳೆಹಣ್ಣು ತಗೊಳ್ಬೇಕು ಅಂತ ಹೇಳಿದ್ರಿ ರಾತ್ರಿ, ಅದು ಊಟಕ್ಕೆ ಮೊದಲ ಊಟದ ನಂತರವೋ ಅಂತ ಕೇಳಿದ. ಅಂದರೆ ಈ ಥರ ತಿನ್ನುವವರಿಗೆ ಯಾವ ಆಸನ ಮಾಡಿ ಪ್ರಯೋಜನ ಇಲ್ಲ, ಯಾವ ರೋಗಕ್ಕೂ ಅವರ ಹತ್ರ ಮದ್ದಿಲ್ಲ, ಮದ್ದು ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅವನಿಗೆ. ಹಾಗಾಗಿ ಮೊದಲು ನಾವು ತಿಳ್ಕೊಳ್ಬೇಕಾದ್ದು ಆಹಾರವನ್ನು ಹೇಗೆ ಉಪಯೋಗ ಮಾಡಬೇಕು. ನಮ್ಮಲ್ಲಿ ಆಹಾರ ಅಂತ ಹೇಳುವಾಗ ಸಾಮಾನ್ಯವಾಗಿ ಒಂದು ಮಾತಿದೆ, ಬೆಳಿಗ್ಗೆ ತಿನ್ನುವಾಗ ಅತ್ಯಂತ ಶ್ರೀಮಂತನ ಹಾಗೆ ತಿನ್ನಬೇಕು, ಮಧ್ಯಾಹ್ನ ತಿನ್ನುವಾಗ ಆದಷ್ಟು ಸಾಮಾನ್ಯರ ಹಾಗೆ, ರಾತ್ರಿ ತಿನ್ನುವಾಗ ಭಿಕ್ಷುಕರ ಹಾಗೆ ಅಥವಾ ರೋಗಿಗಳ ಹಾಗೆ ತಿನ್ನಬೇಕಂತ ಒಂದು ಮಾತು ಹೇಳ್ತಾರೆ. ಅಂದರೆ ಯಾವ ರೀತಿಯ ಆಹಾರ ಸೇವನೆ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಮಾಡಬೇಕು ಅಂತ ಹೇಳಿಕೊಂಡಿದೆ. ಈ ಪದ್ಧತಿಯನ್ನು ಹೇಳಿದ್ದಾರೆ ನೋಡಿ.
ಆದರೆ ಇದು ಅನುಷ್ಠಾನದಲ್ಲಿಲ್ಲ, ಅದಕ್ಕೋಸ್ಕರ ರೋಗ ರುಜಿನಾದಿಗಳು ಜಾಸ್ತಿ ಆಗ್ತದೆ. ಹಾಗಾಗಿ ಮೊದಲನೆಯದ್ದು ನಾವು ಯೋಚನೆ ಮಾಡಬೇಕಾದ್ದು ಆಹಾರವನ್ನು ಎಷ್ಟು ತಿನ್ನಬೇಕು, ಹೇಗೆ ತಿನ್ನಬೇಕು ಅಂತೇಳಿ. ಇನ್ನು ಎರಡನೆಯದ್ದು ನಮ್ಮ ಮನಸ್ಸಿಗೆ ಸಂಬಂಧಪಟ್ಟದ್ದು. ಈಗದ ರೋಗದ ಮೂಲ ಕಾರಣವೇ ಅತಿಯಾಗಿರುವ ಆಸೆ, ಕೂಡಿಡುವುದು, ಇನ್ನೊಬ್ಬರ ಹಾಗೆ ಆಗಬೇಕು ಅಂತ ಗ್ರಹಿಸುವುದು. ಅವನು ಶ್ರೀಮಂತನಾದರೆ ನಾನು ಯಾಕೆ ಶ್ರೀಮಂತನಾಗಲಿಲ್ಲ, ಈ ಥರದ ಚಿಂತನೆಯೂ ಕೂಡ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಆಗುತ್ತೆ. ಅದಕ್ಕೋಸ್ಕರ ನಮ್ಮ ಮನಸ್ಸನ್ನು ಚೆನ್ನಾಗಿ ಇಟ್ಟುಕೊಳ್ಳಿಕ್ಕೆ ಇರ್ತಕ್ಕಂತಹ ವ್ಯಾಯಾಮವನ್ನು ಮನಸ್ಸಿಗೆ ಕೊಡಬೇಕು. ಅದಕ್ಕೆ ಮನೆಯಲ್ಲಿ ಹಿಂದೆಲ್ಲ ಭಜನೆ ಮಾಡ್ತಾ ಇದ್ರು, ಆಮೇಲೆ ಸತ್ಸಂಗ ಮಾಡ್ತಾ ಇದ್ರು, ಒಳ್ಳೆ ಹರಿಕತೆ ಕೇಳ್ತಾ ಇದ್ರು, ಯಕ್ಷಗಾನ ಕೇಳ್ತಾ ಇದ್ರು. ಹೀಗೆ ಅದರ ಮುಖಾಂತರವಾಗಿ ನಮ್ಮ ಆರೋಗ್ಯವನ್ನು ವೃದ್ಧಿ ಮಾಡುವ ಕೆಲಸ ಆಗ್ತಾ ಇತ್ತು. ಹಿಂದೆ ನೋಡಿ, ಪ್ರಾಯ ಆದರೆ ಎಲ್ಲರೂ ಹೋಗಿ ಮಾತನಾಡಿಸುವರು, ಹೇಗಿದ್ದೀರಿ, ಆರಾಮವಾಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ. ಹಾಗೆ ಅವನ ಭಾರ ಕಡಿಮೆ ಆಗತ್ತೆ. ಈಗ ಎಲ್ಲ ವೃದ್ಧಾಶ್ರಮ ಎಲ್ಲ ತಗೊಂಡೋಗಿ ಅಲ್ಲಿ ಬಿಡುವರು. ಪಾಪ ಅವರಿಗೆ ಮಗನನ್ನು ನೋಡಲಿಲ್ಲ, ಮೊಮ್ಮಗನನ್ನು ನೋಡಲಿಲ್ಲ, ಅದನ್ನು ನೋಡಲಿಲ್ಲ, ಇದು ನೋಡಲಿಲ್ಲ ಅಂತ ಅವನಿಗೆ ದುಃಖ, ಅಂದರೆ ಪ್ರೆಷರ್ ಹೆಚ್ಚಾಗುವುದು ತಾನೆ. ಹಾಗಾಗಿ ಎರಡನೇದು ನಮ್ಮ ವ್ಯಾವಹಾರಿಕವಾಗಿ ನಾವು ಹೇಗಿದ್ದೇವೆ. ಮೂರನೆಯದು ಆಸನ ಮತ್ತು ಪ್ರಾಣಾಯಾಮ. ಎಲ್ಲ ರೋಗಗಳಿಗೂ ಕೂಡ ಯೋಗದಲ್ಲಿ ಪರಿಹಾರ ಇದ್ದೇ ಇದೆ. ಯೋಗದಲ್ಲಿ ಪರಿಹಾರ ಇಲ್ಲ ಅಂತ ಹೇಳುವುದು ಯಾವುದಕ್ಕೂ ಇಲ್ಲ. ಯಾಕಂದರೆ ಮೂಲ ಮನಸ್ಸಾದ ಕಾರಣ ಆಗ ಇದಕ್ಕೆ ಪರಿಹಾರವನ್ನು ಕೊಡಲಿಕ್ಕೆ ಸಾಧ್ಯ. ಹಾಗಾಗಿ ಈ ಮೂರರ ಮುಖಾಂತರವಾಗಿ ಒಂದು ಆಹಾರ ಪದ್ಧತಿಗಳು, ಜೊತೆಗೆ ನಮ್ಮ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋದು, ಆಸನವನ್ನು ಚೆನ್ನಾಗಿ ಮಾಡೋದು, ಚಂದಕ್ಕೆ ಪ್ರಾಣಾಯಾಮ ಧ್ಯಾನವನ್ನು ಮಾಡೋದು, ಇದರ ಮುಖಾಂತರವಾಗಿ ನಮ್ಮ ಆರೋಗ್ಯವನ್ನು ನಾವೇ ರಕ್ಷಣೆ ಮಾಡಿಕೊಳ್ಬೋದು. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ, ಡಾಕ್ಟರ್ ಹತ್ರ ಹೋಗಬೇಕು ಅಂತಿಲ್ಲ. ನಾವು ಯೋಚನೆ ಮಾಡಬಹುದು ಏನು ಸಮಸ್ಯೆ ಆಗಿದೆ ಎಂಬುದನ್ನು ನಾವೇ ತಿಳ್ಕೊಳ್ಬೇಕು. ಇಲ್ಲಿ ದೊಡ್ಡ ಸಮಸ್ಯೆ ಅದೇನು ಗೊತ್ತಾ ಸರ್, ನಮ್ಮ ದೇಶದಲ್ಲಿ ಪ್ರಥಮ ಪ್ರಧಾನಿ ನೆಹರೂರವರಿಗೆ ಡಾಕ್ಟರ್ ಚೋಪ್ರಾ ಅಂತ ಹೇಳುವವರು ಅವರು ಆರೋಗ್ಯ ಸಂರಕ್ಷಣೆಯ ದೃಷ್ಟಿಯಿಂದ ಅವರೊಂದು ಪುಸ್ತಕವನ್ನು ಸಿದ್ಧ ಮಾಡಿ ಪ್ರಥಮ ಪ್ರಧಾನಿಗೆ ಕೊಂಡೊಯ್ದು ಕೊಡ್ತಾರೆ ಪುಸ್ತಕವನ್ನು. ಇದನ್ನು ಅನುಷ್ಠಾನಕ್ಕೆ ತಂದರೆ ನಮ್ಮ ದೇಶದಲ್ಲಿ ಎಲ್ಲರೂ ಆರೋಗ್ಯವಂತರಾಗಿರ್ತಾರೆ ಅಂತ. ಅದನ್ನು 2 ಪುಟ ನೋಡಿದ್ರು. ಅವರು ವಿದೇಶದಲ್ಲಿ ಕಲಿತ ಕಾರಣ ನಿಮ್ಮ ಈ ತರಕಾರಿ ತಿನ್ನುವುದು, ಹಸಿ ತಿನ್ನುವುದು ಇದೆಲ್ಲ ಸರಿ ಅಂತ ಅವರಿಗೆ ಅನ್ನಿಸಲಿಲ್ಲ. ನಾನ್ ಸೆನ್ಸ್ ಅಂತ ಹೇಳಿ ಆ ಪುಸ್ತಕವನ್ನು ಬದಿಗೆ ಹಾಕಿದ್ರು. ಆ ಪುಸ್ತಕವನ್ನು ಚೀನಾಕ್ಕೆ ಕೊಂಡೋದ್ರು. ಅಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ರು. ಅವರು ಎಲ್ಲದರಲ್ಲಿಯೂ ಆರೋಗ್ಯಪರವಾಗಿ ವಿಶ್ವಕಪ್ಪಿನಲ್ಲೆಲ್ಲ ಮುಂದೆ ಬರಲಿಕ್ಕೆ ಅದು ಒಂದು ಕಾರಣ ಇರಬಹುದೇನೋ, ಅನುಷ್ಠಾನಕ್ಕೆ ತಂದರು. ಹಾಗಾಗಿ ನಮ್ಮ ದೇಶದಲ್ಲಿ ನಮ್ಮ ಪಾಠ್ಯ ಪುಸ್ತಕದಲ್ಲಿ ಆಹಾರ ಯಾವುದನ್ನು ತಿನ್ನಲೇಬೇಕು, ಯಾವುದನ್ನು ತಿನ್ನಲೇಬಾರದು, ಈ ಥರದ ನಮ್ಮ ಅಷ್ಟಾಂಗ ಯೋಗದ ಶಿಕ್ಷಣ ನಮಗೆ ಸಿಕ್ತಿದ್ರೆ ಈ ದೇಶದಲ್ಲಿ ಎಲ್ಲರೂ ಆರೋಗ್ಯವಂತರಾಗ್ತಿದ್ರು ಅಂತ ನನಗೆ ಅನ್ನಿಸ್ತಾ ಇದೆ. ಅಂತೂ ಯೋಗದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಿ. ನೀವು ಯೋಗಾಚಾರ್ಯರಾಗಿ ನೀವು ಹಲವು ಕಡೆಗಳಲ್ಲಿ ಯೋಗ ತರಗತಿಗಳನ್ನು ಇಲ್ಲಿಯೂ ಕೂಡ ಆಶ್ರಮದಲ್ಲಿ ಮಾಡ್ತಾ ಇದ್ದೀರಿ. ಎಷ್ಟು ವರ್ಷದಿಂದ ನೀವು ಇಲ್ಲಿ ಇಂತಹ ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ? ನಾನು ಯೋಗವನ್ನು ಅಭ್ಯಾಸ ಮಾಡಿರೋದು ಬೆಂಗಳೂರಿನಲ್ಲಿ. ಅಲ್ಲಿ ರಾಷ್ಟ್ರೋತ್ಥಾನ ಕೇಂದ್ರ ಅಂತಿದೆ, ಅಲ್ಲಿ ಯೋಗವನ್ನು ಅಭ್ಯಾಸ ಮಾಡುವಂಥ ಒಂದು ಅವಕಾಶ ಸಿಕ್ತು. ನಾನು ಶಾಲೆಗೆ ಹೋಗ್ತಾ ಇರುವಾಗ ನಮ್ಮಲ್ಲಿ ಎಲ್ಲ RSS ಶಾಖೆಗಳು ಮಾಡ್ತಾಯಿದ್ರು. ಹಾಗೂ ಹೋದಾಗ ನನಗೆ ತುಂಬ ಇಂಟ್ರೆಸ್ಟ್ ಕಂಡದ್ದು. ನಾವಾಗೇನು RSS ಬಾರಿ ತಿಳ್ಕೊಳ್ಳಿಕ್ಕೆ ಅಂತ ಹೋದಲ್ಲ, ಇದು ನನಗೆ ತುಂಬ ಇಷ್ಟ ಕೊಟ್ಟಿತ್ತು, ಈ ಸೂರ್ಯ ನಮಸ್ಕಾರ ಇದೆಲ್ಲ ಮಾಡೋದು. ಹಾಗೆ ನಾವು ಹೋಗಿ ಅದರಲ್ಲೆಲ್ಲ ಸೇರಿಕೊಂಡಿದ್ದೆವು. ಅದನ್ನು ಮಾಡ್ತಾ ಇದ್ದಾಗ ಮತ್ತೆ ನನಗೆ ಅದರಲ್ಲಿ ಸಾಧನೆ ಮಾಡಬೇಕು ಅಂತ ಅನ್ನಿಸ್ತು. ಹಾಗೆ ನಾನು ಆಗಲೇ ನನ್ನ ಶರೀರ ಸ್ವಲ್ಪ ಬೆಂಡ್ ಮಾಡಲಿಕ್ಕೆ ಇದಕ್ಕೆಲ್ಲ ನಾನು ಹುಷಾರಿದ್ದೆ. ಮತ್ತೆ ಬೇರೆಯವರು ನಾನು ಮಾಡುವಾಗೆಲ್ಲ ಕೈ ಚಪ್ಪಾಳೆ ತಟ್ಟಿದ್ರು. ಆಗ ನನಗೆ ಅದು 2 ಪೂರಕ ಆಯ್ತದೆ, ಒಳ್ಳೆ ಪ್ರೋತ್ಸಾಹ ಸಿಕ್ಕಿತ್ತು ಅದರಿಂದ. ಹಾಗೆ ಅದನ್ನು ಮಾಡ್ತಾ ಮುಂದುವರೆದಾಗ ಮತ್ತೆ ನನಗೆ ಈ ರಾಷ್ಟ್ರೋತ್ಥಾನದ ಕೇಂದ್ರದ ಅನುಭವಕ್ಕೆ ಬಂತು. ಅಲ್ಲಿ ಅಭ್ಯಾಸ ಮಾಡಿದೆ ನಾನು. ಇನ್ನಿತರ ತುಂಬ ಜನ ನುರಿತ ಯೋಗಪಟುಗಳು ನನಗೆ ಸಿಕ್ಕಿದ್ದಾರೆ. ಅದರಲ್ಲಿ BKS ಅಯ್ಯಂಗಾರ್ ಅವರ ಜೊತೆಯಲ್ಲಿನೂ ಕೂಡ ಕಲಿಯುವಂಥ ಒಂದು ಯೋಗ ನನಗೆ ಬಂದಿತ್ತು. ಅವರು ವಿಶ್ವದ ಯೋಗ ಗುರುಗಳು, ಕರೀತಾರೆ. ಹಾಗೆ ಅವರು ಜೊತೆಯಲ್ಲಿ ಪಾಠ ಕೇಳಿಸಿಕೊಂಡಿದ್ದೆ ನಾನು. ಹೀಗೆ ನನಗೆ ಒಂದಿಷ್ಟು ನನ್ನ ಯೋಗದ ಮುಂದುವರಿಕೆಗೆ ಅವರೆಲ್ಲರೂ ಕಾರಣರಾದರು. ಜೊತೆಗೆ ನನಗೆ ಹೆಚ್ಚು ಬೆಳೆಸಿದ್ದಂದರೆ ನನ್ನ ಯೋಗದಲ್ಲಿ ಅದು ಶ್ರೀ ಭಾರತಿ ವಿದ್ಯಾಪೀಠದ ಮಕ್ಕಳು. ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ ಆ ಮಕ್ಕಳು ಅಂತ.
ಯಾಕಂದ್ರೆ ಆ ಮಕ್ಕಳಿಗೆ ಬೇಕಾದ ರೀತಿಯಲ್ಲಿ ನಾನು ಹೇಗೆ ಯೋಗವನ್ನ ಕಲಿಸಿಕೊಡುವುದು ಎಂಬುದೇ ನನ್ನ ತಲೆಯಲ್ಲಿ ಓದಾಟ ಮಾಡ್ತಾ ಇರುವ ಕಾರಣ ಮಕ್ಕಳಿಗೆ ಕಲಿಸಲಿಕ್ಕೆ ಬೇಕಾಗಿ ಹೇಗೆ ಕಲಿಬಹುದು ಎನ್ನುವುದನ್ನು ನೀವಲ್ಲೇ ಅಭ್ಯಾಸ ಮಾಡಿ. ಹಾಗಾಗಿ ನೋಡಿ, ನಾನು ಆಗ ಮಕ್ಕಳಿಗೆ ಒಂದು ತೋರಿಸಿದ ನೋಡಿ, ಕಾಲಿನಲ್ಲಿ ಮಾಡ್ಬೇಕ್ರಿ. ಅದನ್ನು ಮಾಡುವುದರಿಂದ ಕಾಲು ಪಕ್ಕಕ್ಕೆ ಇಡುದು, ಸೇರಿಸುದು, ಮುಂದೆ ಇಡುದು, ಹಿಂದೆ ಇಡುದು, ಇದನ್ನು ಅವನು ಮಾಡಬೇಕಾದ್ರೆ ಅವನ ಬುದ್ಧಿಯೂ ಅಲ್ಲಿ ಇರಬೇಕು, ಮನಸ್ಸು ಅಲ್ಲಿ ಇರಬೇಕು. ಯೋಗ ಏನನ್ನು ಕೊಡ್ತದೆ ಅಂದ್ರೆ ಮನಸ್ಸು, ಬುದ್ಧಿ ಮತ್ತು ಶರೀರ ಈ ಮೂರನ್ನು ಏಕಾಗ್ರತೆಗೆ ಕೊಂಡು ಹೋಗೋ ಕೆಲಸವನ್ನು ಮಾಡ್ತದೆ. ಹಾಗೆ ಅಂತಹ ಕ್ರಿಯೆಯನ್ನು ಮಾಡೋದ್ರಿಂದ ಅವರು ಚುರುಕಾಗಿರ್ತಾರೆ, ಏಕಾಗ್ರತೆ ಹೆಚ್ಚಾಗ್ತದೆ, ನೆನಪು ಶಕ್ತಿ ಹೆಚ್ಚಾಗ್ತದೆ. ಹಾಗೆ ಅದನ್ನು ಕೊಡ್ತಾ 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 ಅವರನ್ನು ಮಾಡಿಸ್ತಾ ಅದು ನನಗೂ ಕರಗತ ಆಯಿತು. ಹಾಗೆ 18 ವರ್ಷ ನಾನು ಶ್ರೀ ಭಾರತಿ ವಿದ್ಯಾಪೀಠದಲ್ಲಿ ಯೋಗ ಕ್ಲಾಸನ್ನು ಮಕ್ಕಳಿಗೆ ಮಾಡಿದ್ದೇನೆ. ಜೊತೆಗೆ ಶ್ರೀ ಭಾರತಿ ವಿದ್ಯಾಪೀಠ ಅಂತ ಹೇಳಿ ಇದು ಎಲ್ಲಿ ಇರ್ತದೆ? ಅದು ಮಂಗೇಶ್ವರ ತಾಲೂಕು ಹತ್ತಿರ ಕಾಸರಗೋಡು ತಾಲೂಕು ಇದೆಯಲ್ಲ, ಆ ಕಾಸರಗೋಡು ತಾಲೂಕಿನ ಒಳಗಡೆ ಹೋದರೆ ನಿಮಗೆ ಮುಳ್ಳೇರಿ ರೂಟಿನಲ್ಲಿ ಹೋದರೆ ಬದಿಯಡಕ ಸಿಗುತ್ತೆ. ಬದಿಯಡಕದಿಂದ ಸ್ವಲ್ಪ ಮುಂದಕ್ಕೆ ಹೋದರೆ ಅಲ್ಲಿ ಭಾರತೀ ನಗರ ಅಂತ, ಹಿಂದೆ ಬೋಳ್ಕಟ್ಟೆ ಅಂತ ಕರೀತಾ ಇದ್ರು, ಇಲ್ಲಿ ಭಾರತೀ ನಗರ ಅಂತ, ಅಲ್ಲಿ ಅದು ರಾಘವೇಶ್ವರ ಭಾರತಿ ಸ್ವಾಮಿಗಳು ವಿಶೇಷವಾಗಿ ದನ ಇದರೆಲ್ಲ ಸ್ವಲ್ಪ ಸುದ್ದಿಯಲ್ಲಿರುವ ಪ್ರಚಾರದಲ್ಲಿರುವಂಥ ಅವರ ಹಿರಿಯರು ಸ್ಥಾಪನೆ ಮಾಡಿದ್ರು. ಅವರ ಮೊದಲನೇ ಸ್ವಾಮಿಗಳು ಅದನ್ನು ಸ್ಥಾಪನೆ ಮಾಡ್ತಾರೆ. ಅಲ್ಲಿ ಯಾರು ಅವರಿಗೆ ಯೋಗಕ್ಕೆ ಸಿಕ್ಕಿರಲಿಲ್ಲ. ಹಾಗೆ ನನ್ನನ್ನು ಅವರು ಕರೆದ್ರು. ಆಗ ನಾನು ಅವರಿಗೆ ಹೇಳಿದೆ, ನನಗಿದು ಅಸಾಧ್ಯವಾದ ಸಂಗತಿ, ಯಾಕಂದ್ರೆ ನನಗೆ ಮಕ್ಕಳಿಗೆ ಕಲಿಸಿ ಗೊತ್ತಿಲ್ಲ, ದೊಡ್ಡವರಿಗಾದ್ರೆ ಸ್ವಲ್ಪ ಕ್ಲಾಸ್ ಮಾಡಿ ಗೊತ್ತುಂಟು, ಬೇರೆ ಯಾರಿಲ್ಲ, ನೀವು ಬನ್ನಿ ಅಂತ ಹೇಳಿದ್ರು. ಅದಕ್ಕೆ ಹೋದ್ದರಿಂದ ನನ್ನನ್ನೀಗ ನೀವೆಲ್ಲ ಕರೆಯುವಾಗ ಯೋಗಾಚಾರ್ಯ ಅಂತ, ಇದೇನು ಬಾರಿ ನಾನು ಸಾಧನೆ ಮಾಡಿ ಸಿಕ್ಕಿದ್ದಲ್ಲ, ಅಲ್ಲಿ ನನ್ನನ್ನು ಯೋಗಾಚಾರ್ಯ ಅಂತ ಕರೆದ್ರು. ಅದು ಚಾಲ್ತಿಯಲ್ಲಿ ಬಂತು, ರೂಢಿಗೆ ಬಂತಿದೆ. ಹಾಗಾಗಿ ಈಗ ಪತ್ರಿಕೆಯವರು ಕೂಡ ಯೋಗಾಚಾರ್ಯ ಅಂತಲೇ ಕರೆದ್ರು. ಈಗ ಯೋಗಾಚಾರ್ಯ ಅಂದ್ರೆ ನಾನು ಅಂತಲೇ ಲೆಕ್ಕ ಈಗ. ಹೀಗೆ ಆ ಸಾಧನೆ ಮುಂದುವರಿತು. ಈ ಶರೀರದ ಎಲ್ಲ ಭಾಗವನ್ನು ಗಮನಿಸ್ತಾ ಬರ್ತೀನಿ. ಉಸಿರಾಟದ ಕ್ರಿಯೆಯಲ್ಲಿ ನಮ್ಮ ಮನಸ್ಸು ಸ್ಥಿರವಾಗಿದೆ. ವೃಕ್ಷಾಸನ ಸರಿ, ಪೂರ್ಣ ಮೇಲೆ अपसभ्या 1 2 3 4 5. ಈಗ ಅಂತೂ ಈ ಕಾಸರಗೋಡು, ಮಂಜೇಶ್ವರ, ಮಂಗಳೂರು ಭಾಗದಲ್ಲಿ 100 ಕೇಂದ್ರವನ್ನು ನಾನು ನಡೆಸಿದ್ದೇನೆ. ಅದರಲ್ಲಿ ತುಂಬ ಹೆಮ್ಮೆಯ ವಿಚಾರ ಏನಂದರೆ, ತುಂಬ ಜನರ ಆಪರೇಷನ್ ಇಲ್ಲದೆ ಮಾಡಿದ್ದೇನೆ. ಹಾರ್ಟ್ ಪೇಷಂಟ್ಗಳು ಯಾರ್ಯಾರಿದ್ದಾರೆ ಅವರ ಆಪರೇಷನ್ ಇಲ್ಲದೆ ಮಾಡಿದ್ದೇನೆ. ತುಂಬ ಜನರ ಡಿಸ್ಕ್ ಆಪರೇಷನ್ ಮಾಡಬೇಕು ಸರ್ ಅಂತ ಹೇಳಿದ್ದಾರೆ, ಏನು ಕಲಿಸಿ ಅಂತ ಹೇಳಿದ್ದಕ್ಕೆ ತುಂಬ ಜನರ 100 ಜನರ ಡಿಸ್ಕ್ ಆಪರೇಷನ್ ಇಲ್ಲದೆ ಮಾಡಿದ್ದೇನೆ. ಮಾತ್ರ ಅಲ್ಲ, ಹೆಸರು ಹೇಳ್ಬೋದು ನಾನು, ಅದು ಇಲ್ಲಿ ನಾನು ಹೇಳ್ತಾ ಇಲ್ಲ. ಒಂದು 6 ಜನ ಅವರು ಆತ್ಮಹತ್ಯೆ ಮಾಡ್ಕೊಳ್ತಿದ್ರು. ಆದರೆ ಅವರ ಆತ್ಮಹತ್ಯೆಯನ್ನು ತಪ್ಪಿಸುವಂಥ ಯೋಗವನ್ನು ಭಗವಂತ ನನಗೆ ಕೊಟ್ಟಿದ್ದಾನೆ. ಅವರು ಈಗಲೂ ಸುಖವಾಗಿ ಆನಂದವಾಗಿ ಬದುಕ್ತಾ ಇದ್ದಾರೆ. ಅದರಲ್ಲಿ ಒಬ್ಬರಂತೂ ಅವರ ಹೆಂಡತಿಯ ಸಮಸ್ಯೆಯಿಂದಾಗಿ ಮನಸ್ಸಿಗೆ ನೋವಾಗಿ, ಸರ್ ನಾನು ಇನ್ನು ಬದುಕು ಬೇಡ ಅಂತ ನಿರ್ಣಯ ಮಾಡಿದ್ದೇನೆ ಅಂತ ಹೇಳಿದವರು. ಅವರು ಮತ್ತೆ ವಿಚ್ಛೇದನ ಮಾಡಿಕೊಂಡ್ರು ಇಬ್ಬರು. ಅಂತಹ ಅವರನ್ನು ಕೂಡ ಬೇರೆ ಬೇರೆ ಮಾಡುವಂತಹ ಮನಸ್ಸಿದ್ದವರಿಂದ ಒಟ್ಟಿಗೆ ಮಾಡಿ ಅವರಿಗೆ ಮುಂದುವರಿಯುವಂತಹ ಒಂದು ಬದುಕನ್ನು ಕೊಡಲಿಕ್ಕೆ ಆಗತ್ತೆ. ಹೀಗೆ ಯೋಗ ನಿರಂತರವಾಗಿ ಮಾಡ್ತಾ 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 ಆ ಎಲ್ಲ ಸಾಧನೆಯ ನಂತರ ನನಗೆ ಇವರು ತಲಂಗಳ ನಾರಾಯಣ ಭಟ್ ಅಂತ ಅವರು ಇಲ್ಲಿ ಜಾಗವನ್ನು ಅವರು ನನಗೆ ಕೊಟ್ಟರು. 2 ಕಾಲುಗಳನ್ನು ಪಕ್ಕಕ್ಕೆ ಹಿಂದಕ್ಕೆ ಇಟ್ಕೊಳ್ಳಿ. ಕಾಲಿನ ಮೇಲೆ ಕೂರಬಾರದು, ಪಕ್ಕ ಕೂತ್ಕೊಳ್ಳೋದು. ನಿಧಾನಕ್ಕೆ ಕಾಲಿನ ಆಧಾರದ ಮೇಲೆ ಹಿಂದಕ್ಕೆ ಮಲ್ಕೊಳ್ಳಿ. ಕೈಯನ್ನು ಭುಜದ ಅಡಿಯಲ್ಲಿ ಇಟ್ಬಿಟ್ಟು ತಲೆಯನ್ನು ಆದಷ್ಟು ಒಳಗೆ ತಗೊಳ್ಳಿ. ಪೂರ್ಣ ಸೊಂಟವನ್ನು ಮೇಲಕ್ಕೆ ಎತ್ತಿ ಕಾಲಿನ ಹತ್ತಿರಕ್ಕೆ ತನ್ನಿ. ಕಾಲನ್ನು ಹಿಡ್ಕೊಳ್ಳಿ. ಕಾಲನ್ನು ನೇರ ಇಟ್ಕೊಳ್ಳಿ. 2 ಕಾಲನ್ನು
ಕೈಗಳನ್ನ ಸರಿ ಮಾಡ್ಕೊಳ್ಳಿ. ನಿಧಾನಕ್ಕೆ ವಾಪಸ್. ಕೈ ಆಧಾರದಲ್ಲಿ ನಿಧಾನಕ್ಕೆ ಮೇಲಕ್ಕೆ ಬನ್ನಿ. ಕಾಲನ್ನು ಮುಂದೆ ಚಾಚಿಟ್ಕೊಳ್ಳೋಣ. ದೀರ್ಘ ಉಸಿರಾಟ. ಗೋಮುಖಾಸನ. ಎಡದ ಕಾಲನ್ನು ಬಲದ ಕಾಲಿನ ಅಡಿಯಿಂದ ಹಾಕೋದು. ಬಲದ ಕಾಲನ್ನು ಮೇಲಿಂದ ಹಿಂದಕ್ಕೆ ಪಕ್ಕಕ್ಕೆ. ಗೋಮುಖಾಸನ. ಕೈಯನ್ನು ಕೆಳಗಡೆಯಿಂದ ಹಿಂದಕ್ಕೆ. ಯಾವ ಕಾಲು ಕೆಳಗಡೆ ಇದೆ ಆ ಕೈ ಕೆಳಗಡೆಯಿಂದ. ಕಾಲು ನೇರ ಮಾಡ್ಕೊ, ಕೆಳಗಡೆ ಬರಲಿ ಅದು. ಮೇಲಿನಿಂದ ಕೈಯನ್ನು ಹಿಡ್ಕೊಳ್ಳೋದು. ಈ ಆಸನವನ್ನು ಮಾಡುವುದರಿಂದ ಹೃದಯ ಸಂಬಂಧವಾದ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ತಲೆಯನ್ನೆತ್ತಿ, ತುಂಬ ಎತ್ತದು ಬೇಡ, ಬೆನ್ನೆಲುಬು ನೇರ ಆಗುವಷ್ಟು ಎತ್ತಿದ ಸಾಕು. ಮುಂದಕ್ಕೆ ನೋಡಿ. ಹೃದಯ ಸಂಬಂಧವಾದ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು. ಆತ್ಮೀಯ ವೀಕ್ಷಕ ಬಾಂಧವರೇ, ವಿಶ್ವ ಯೋಗ ದಿನ ಇಂದು. ಈ ಯೋಗದ ಬಗ್ಗೆ, ಯೋಗ ಭಾರತದಲ್ಲಿ ಬೆಳೆದು ಬಂದ ಬಗ್ಗೆ ಹಾಗೂ ಯೋಗದಿಂದ ಆಗುವ ಪರಿಣಾಮಗಳು, ಪ್ರಯೋಜನಗಳು, ಇದರ ಬಗ್ಗೆ ನಾವು ಸವಿಸ್ತಾರವಾಗಿ ಮಾತನಾಡ್ತಾ ಇದ್ದೇವೆ. ಯೋಗಾಚಾರ್ಯ ಶ್ರೀಯುತ ಪುಂಡರೀಕಾಕ್ಷ ಇವರ ಜೊತೆಗೆ ಶ್ರೀಮಾತಾ ಸೇವಾಶ್ರಮದಲ್ಲಿ ನಾವಿದ್ದೇವೆ. ಈಗ ಈ ಮಾತನ್ನು ಮುಂದುವರಿಸ್ತಾ, ಯೋಗ ಆಯಿತು, ನೀವು ಯೋಗ ಹೇಗೆ ಕಲಿಸ್ತಾ ಇದ್ದೀರಿ ಅನ್ನೋ ವಿಷಯ ಆಯಿತು. ಯೋಗಾಚಾರ್ಯ ಅಂತ ನಿಮ್ಮನ್ನು ಕರೆದ್ರು, ಅಷ್ಟಕ್ಕೆ ನೀವು ಬೆಳೆದ್ರಿ. ಇಲ್ಲಿ ನೀರೊಳಿಕೆಯಲ್ಲಿ ಈ ಶ್ರೀಮಾತಾ ಸೇವಾಶ್ರಮ ಅಂತ ನಿಮಗೆ ಆರಂಭಿಸಬೇಕೆನ್ನುವಂತಹ ಕಲ್ಪನೆ ಯಾವಾಗ ಬಂತು, ಹೇಗೆ ಬಂತು? ನಾನು 2013 ಒಳಗಡೆ ಒಂದು ಪರಿಕ್ರಮ ಯಾತ್ರೆ ಅಂತ ಮಾಡಿದ್ದೆ. ಅದು ಕುಂಬಳೆ ಸೀಮೆಯ 21 ಕ್ಷೇತ್ರಗಳಿಗೆ. ಎಲ್ಲರೂ ನಡೆಯುವುದು ಸ್ವಂತಕ್ಕೋಸ್ಕರ. ಆದರೆ ನನಗೆ ಏನೋ ನಮ್ಮ ಪೂರ್ವಜರು ಮಾಡಿದ ಪುಣ್ಯ ಇರಬಹುದೇನೋ, ಸಮಾಜಕ್ಕೋಸ್ಕರ ಬದುಕು ಅಂತಲೇ ಮನಸ್ಸಿನ ಭಾವ ಹೇಳುತ್ತಾ ಇತ್ತು. ಹಾಗಾಗಿ ಈ ಕುಡಿತ, ಈ ಅತ್ಯಾಚಾರ, ಅನಾಚಾರಗಳು, ಭ್ರಷ್ಟಾಚಾರ, ಮನೆ ಒಳಗಡೆ ಇರುವ ಸಮಸ್ಯೆ, ಅತ್ತೆ ಮಾವಂದಿರ ಸಮಸ್ಯೆ, ಇದನ್ನೆಲ್ಲ ನೋಡಿ ಬೇಸತ್ತು ಏನಾದರೂ ಪರಿಹಾರ ಕೊಡಬೇಕು ಅಂತ ಅನ್ನಿಸಿದಾಗ ಒಂದು ಯಾತ್ರೆ ಮಾಡುವ ಅಂತ ಅನ್ನಿಸಿದ್ದು. ಹಾಗೆ 21 ಕ್ಷೇತ್ರಕ್ಕೆ ಬರಿಗಾಲಿನಲ್ಲಿ ನಡೆದಿದ್ದೇನೆ. ಪ್ರತಿ ಭಾನುವಾರ ನಡೆಯುವುದು. ನಡೆದ ಮೇಲೆ ಅಲ್ಲಿ ಕಾರ್ಯಕ್ರಮವನ್ನು ಮಾಡುವುದು. ಹಾಗೆ ಅದೆಲ್ಲ ಮುಗಿಸಿದ ಮೇಲೆ ಇವರು ತಲಂಗಾಣ ನಾರಾಯಣ ಭಟ್ರು ಅಂತ, ಅವರು ರಿಟೈರ್ಡ್ DO. ಅವರು ನನ್ನ ಹತ್ರ ಹೇಳಿದರು, ಸರ್ ಮುಂದೆ ಏನಂತ ಕೇಳಿದ್ರು. ಮುಂದೆ ಏನಿಲ್ಲ ಅಂತ ಹೇಳಿದ್ರು. ಇದು ಇಲ್ಲಿಗೆ ಮುಗೀತು, ಒಂದು ಸಮಾಜದ ಕೆಲಸ. ನಾನು ಅಲ್ಲ, ನೀವೊಂದು ಹೀಗೆ ಒಂದು ಜಾಗ ಇದೆ ನಂದು, ಅದನ್ನು ನಿಮಗೆ ಕೊಡ್ತೇನೆ ಅಂತ. ನನಗೆಂತಕ್ಕೆ ಜಾಗ? ನನ್ನ ಜಾಗವನ್ನೇ ನಾನು ಬಿಟ್ಟುಬಿಡ್ತೇನೆ ಮನೆಯದು, ಮತ್ತೆ ಇದೆಂತ ಕೇಳಿದೆ. ಅದಕ್ಕೆ ಅವರು ಹೇಳಿದ್ರು, ಇಲ್ರಿ ನಾವು ಏನಾದರೂ ಆಶ್ರಮ ಮಾಡುವ ಅನಾಥರಿಗೆ, ಉಳಿದವರಿಗೆ. ಅದು ನನಗೆ ಮನಮುಟ್ಟಿದ್ದಾರೆ. ಅವರು ಅವರ ಶ್ರೀಮತಿಯವರು ಪ್ರಭಾಕ ಅಂತ ಇದ್ದಾರೆ. ಅವರು ಟೀಚರ್ ಆಗಿ ರಿಟೈರ್ಮೆಂಟ್ ಆಯಿತು. ಹಾಗೆ ಅವರ ಜೊತೆಯಲ್ಲಿ ನನಗಿದು ಒಳ್ಳೆಯದು ಅಂತ ಅನ್ನಿಸ್ತು. ಹಾಗೆ ಇಲ್ಲಿಗೆ ಬಂದೆ. ಇಲ್ಲಿ ಬಂದಾಗ ಇಲ್ಲಿಯ ಪರಿಸರ ಇದು ಎಲ್ಲ ತುಂಬ ಖುಷಿಯಾಯಿತು. ಇಲ್ಲಿ ದೇವಂತ ಪಡುಪು ದೇವಸ್ಥಾನ, ಇಲ್ಲಿ ಮಧ್ವಾಚಾರ್ಯರು ಹಿಂದೆ ತಪಸ್ಸು ಮಾಡಿದಂಥ ಭೂಮಿ ಅಂತ ಹೇಳಿದರು. ಹಾಗೆ ಇದಕ್ಕೂ ಹಿನ್ನೆಲೆ ಉಂಟಾದಾಗ ನನಗೆ ಇಲ್ಲಿ ಖುಷಿ ಕಂಡಿತ್ತು. ಇಲ್ಲಿ ಬಂದು ಇಲ್ಲಿ 5 ವಿಷಯಗಳು. ಒಂದು, ಅನಾಥ ಮಕ್ಕಳನ್ನು ಸಾಕಬೇಕು ಅಂತ. ಅದಲ್ಲಿಯೂ ನಮ್ಮ ನಾರಾಯಣ ಭಟ್ರ ಶ್ರೀಮತಿಯವರು ಒಂದು ದಿವಸ ಮೀಟಿಂಗ್ನಲ್ಲಿ ಭರ್ಜರಿ ಹೇಳಿದರು, ಏನ್ರಿ ನೀವು ಗಂಡು ಮಕ್ಕಳನ್ನೇ ಸಾಕ್ತಾ ಇದ್ದೀರಿ, ಹೆಣ್ಮಕ್ಕಳ ಕಷ್ಟ ನಿಮಗೇನು ಗೊತ್ತಾಗತ್ತೆ? ಇಲ್ಲಿ ಅತ್ಯಾಚಾರ ಆಗತ್ತೆ, ಅನಾಚಾರ ಆಗತ್ತೆ, ಏನೇನು ಮಾಡ್ತಾರೆ ಹೆಣ್ಮಕ್ಕಳ ಮೇಲೆ ಅಂತ ಹೇಳ್ತೀರಿ. ಅವರನ್ನು ನೋಡಲಿಕ್ಕೆ ಯಾರಿಲ್ಲ. ಇಲ್ಲಿ ಸುತ್ತಮುತ್ತಲು ಇರುವುದೆಲ್ಲ ಗಂಡು ಮಕ್ಕಳಿಗಿದೆ. ಮಾಡ್ತಿದ್ರೆ ಹೆಣ್ಮಕ್ಕಳದ್ದು ಆಶ್ರಮ ಮಾಡಬೇಕು ಅಂತ ಹೇಳಿದ್ರು. ಆಯ್ತಮ್ಮ ಅಂತ ನಾನು ಜೋಡಿಸಿ ಹೇಳಿ ಕಾಲೇಜಲ್ಲಿ ಹೇಳಿದೆ. ಆಯ್ತು ಅಂತ ಹೇಳಿದ್ರು ನಾನು. ಹಾಗೆ ಹೆಣ್ಣುಮಕ್ಕಳ ಆಶ್ರಮಕ್ಕೆ ಇದು ನಾಂದಿ ಆಯಿತು. ಈಗ ಕೊಡಗಿನ 2 ಅಪ್ಪ ಅಮ್ಮ ಇಬ್ಬರು ಇಲ್ಲ, ಆ 2 ಮಕ್ಕಳಿದ್ದಾರೆ ಕೊಡಗಿನಿಂದ ಬಂದವರು. ಇನ್ನು ಸುಳ್ಯದವರು, ಅದೇ 2 ಮಕ್ಕಳು, ಅವರು ಅಕ್ಕ ತಂಗಿಯರು. ಅವರು 2 ಮಕ್ಕಳಿದ್ದಾರೆ, ಅವರು ಅಮ್ಮ ಮಾತ್ರ ಇರೋದು. ಇನ್ನು ಕಾಸರಗೋಡಿನ ಒಬ್ಬಳು ಹುಡುಗಿ, ಅವಳು ಅಮ್ಮ ಮಾತ್ರ ಇದ್ದಾಳೆ, ಅಪ್ಪ ಇಲ್ಲ. ಇನ್ನು ಇಲ್ಲಿ ಹತ್ತಿರದ ಅವಳು ದೋಸೆ ಮನೆ ಅಂತ, ಅವಳು ಒಳ್ಳೆ ಬ್ರಿಲಿಯಂಟ್ ಕಲೀಲಿಕ್ಕೆ ಹುಡುಗಿ. ಇದ್ದವರೆಲ್ಲ ಚೆನ್ನಾಗಿದ್ದಾರೆ, ಅವಳು ಇನ್ನೂ ಹುಷಾರಿದ್ದಾಳೆ, ಒಳ್ಳೆ ಹಾಡುಗಾರ್ತಿ ಅವಳು. ಅವಳು ಅಪ್ಪ ಅಮ್ಮ ಇಬ್ಬರು ಅಸೌಖ್ಯ, ಅವರಿಗೆ ಕೆಲಸ ಮಾಡಲಿಕ್ಕೆ ಆಗ್ತಾಯಿಲ್ಲ. ಹಾಗೆ ಅವಳಿದ್ದಾಳೆ. ಇನ್ನು ತುಂಬ ಆನಂದದ ಸಂಗತಿ ಅಂದರೆ
ಈ ಮರದ ಅಡಿಯಲ್ಲೆಲ್ಲ ಬಟ್ಟಿ ಹೆಣಿತಾ ಇದ್ರಲ್ಲ, ಕೊರಗ ಸಮಾಜ ಅಂತ ಹೇಳ್ತಾರೆ, ಅವರನ್ನೆಲ್ಲ ದೂರ ಮಾಡುವರು ಅವರು. ಅಂತಹ 2 ಹೆಣ್ಣು ಮಕ್ಕಳು ಈ ವರ್ಷ ನಮ್ಮ ಆಶ್ರಮಕ್ಕೆ ಬಂದಿದ್ದಾರೆ. ಅವರು ಬಂದಾಗ ಅವರಿಗೆ ನಮ್ಮನ್ನು ಹೇಗೆ ನೋಡಿಕೊಳ್ತಾರೆ, ಏನೋ ಒಟ್ಟಿಗೆ ಊಟ ಕೊಡ್ತಾರಾ, ತಿಂಡಿ ಕೊಡ್ತಾರ ಅಂತ ಅವರಿಗೆ ಭಯ ಇತ್ತು. ಆದರೆ ನಾರಾಯಣ ಭಟ್ರು ಅವರು, ಹವ್ಯಕ ಭಟ್ರು ಅವರು, ಅವರಿಗೆ ಈ ಜಾತಿಯ ಯಾವ ಪ್ರಶ್ನೆಯೇ ಇಲ್ಲ. ತುಂಬ ಖುಷಿಯಾಗಿ ಆ ಮಕ್ಕಳು ತುಂಬ ಖುಷಿಯಾಗಿದ್ದಾರೆ. ಇವತ್ತು ಯೋಗ ಮಾಡಿದ್ದಾರೆ. ಸಾವಿತ್ರಿ ಅಂತ ಹೆಸರು. ಹೀಗೆ ಈ ಆಶ್ರಮದಲ್ಲಿ ಇರಲಿಕ್ಕೆ ಆಯಿತು. ಜೊತೆಗೆ ನಾವು ಯೋಗವನ್ನು ಹೊರಗಡೆ ಪ್ರಚಾರ ಮಾಡಬೇಕು ಮತ್ತು ಅವರ ಸಮಸ್ಯೆಗೆ ಪರಿಹಾರ ಕೊಡಬೇಕು. ಈ ದೃಷ್ಟಿಯಿಂದ 10 ಕಡೆಯಲ್ಲಿ ನಾನು ಯೋಗ ಕೇಂದ್ರವನ್ನು ಮಾಡಿದ್ದೇನೆ. ಈ ಯೋಗ ಡೇಯ ದಿವಸವು ತುಂಬ ಕಡೆಯಲ್ಲಿ ಶಾಲೆಗಳಲ್ಲಿ ಕಳಿಸಿದೆ. ನಿನ್ನೆ ಖನಿಲಾ ಶಾಲೆಗೆ ಹೋಗಿದ್ದೆ, ಅಲ್ಲಿ ಕ್ಲಾಸ್ ಮಾಡಿ ಬಂದಿದ್ದೆ ನಾನು. ಮಂಜೇಶ್ವರ ಎಸ್ಟೇಟ್ ಶಾಲೆಗೆ ಹೋಗಿದ್ದೆ. ಸುತ್ತಮುತ್ತಲೆಲ್ಲ ಶಾಲೆಗೆ ಹೋಗಿದ್ದೆ ನಾನು. ಹೀಗೆ ಸುತ್ತಮುತ್ತಲಿನ ಜನರಿಗೆ ಯೋಗ ಒಂದು ಕೇಂದ್ರ ಆಗಬೇಕು ಇದು ಅಂತ ಯೋಚನೆ ಮಾಡ್ತಿದ್ದೇನೆ. ಮತ್ತು ಇಲ್ಲಿಗೆ ಯಾರ್ಯಾರು ಬರ್ತಾರೆ ಯೋಗಕ್ಕೆ ಸಂಬಂಧಪಟ್ಟು ಕೇಳಿಕೊಂಡು ಅಂಥವರಿಗೆ ಪರಿಹಾರ ಕೊಡ್ತಿದ್ದೀನಿ. ಮೊನ್ನೆ ಒಬ್ಬಳು ನಿದ್ರೆ ಬರುವುದಿಲ್ಲ ಸರ್, ಮತ್ತೆ ಇಲ್ಲಿ ಕೈ ಕಾಲೆಲ್ಲ ನಡುಗುತ್ತಾ ಉಂಟು ಅಂತ ಹೇಳೋದಕ್ಕೆ 3 ದಿವಸದಲ್ಲಿ ಸರಿ ಮಾಡಿದ್ದೇನೆ. ಆಮೇಲೆ ಈ ಮೂಲವ್ಯಾಧಿ ಉಂಟಲ್ಲ ಸರ್, ಮೂಲವ್ಯಾಧಿಗೆ ಡಾಕ್ಟರ್ ಹತ್ರ ಹೋದ ಕೂಡಲೇ ಹೇಳಿದ್ರೆ ಆಪರೇಷನ್ ಮಾಡಿ ಅಂತ. ಆದರೆ ನಾನು 3 ದಿವಸದಲ್ಲಿ ಪರಿಹಾರ ಮಾಡಿಕೊಟ್ಟದ್ದಿದೆ. ನನ್ನ ತಾಕತ್ತಲ್ಲ, ಯೋಗದ ತಾಕತ್ತು. ಅವರಿಗೆ ಸ್ವಲ್ಪ ಪ್ರಕೃತಿ ಆಹಾರವನ್ನು ಹೇಳ್ತೇನೆ. ಹೀಗೆ ಈ ಆಶ್ರಮ ಸುತ್ತಮುತ್ತಲಿನ ಜನರಿಗೆ ಒಂದು ಆಶಾ ಕೇಂದ್ರವಾಗಿ. ಇನ್ನೊಂದು ವಿಶೇಷ ಹೇಳಬೇಕಾದ್ರೆ ನಮ್ಮಲ್ಲಿ ಒಂದು ದನ ಇದೆ. 33 ದೇವಸ್ಥಾನಗಳಿಗೆ ಕರ್ಕೊಂಡು ಹೋಗಿ ಅವಳಿಗೆ ನೈವೇದ್ಯ ಕೊಡಿಸಿ ಅವಳನ್ನು ಕರ್ಕೊಂಡು ಬಂದು ಇಲ್ಲಿ ನಾವು ಪೂಜೆಗೋಸ್ಕರ ಅವಳನ್ನು ಇಟ್ಟಿದ್ದೀವಿ. ಇಲ್ಲಿ ವಿಶೇಷ ನಮ್ಮದು ಪೂಜೆ ಗೀಜೆ ಅಂತ ಇಲ್ಲ. ಮಕ್ಕಳು ಭಜನೆ ಗಿಜನೆ ಎಲ್ಲ ಮಾಡಿದ್ರೆ ಆಯಿತು. ಆದರೆ ನಮ್ಮ ಮೂಲ ದೇವರು ಅಲ್ಲಿರೋದು. ಅವಳು ಬಂಗಾರಿ ಅಂತ ಹೆಸರು. ನಾವೇನಾದರೂ ಹೋಗಿ ಅವಳಿಗೆ ಸಂಕಲ್ಪ ಮಾಡಿಕೊಂಡ್ರೆ ನನಗೆ 1 ದಿವಸದಲ್ಲಿ ಅವಳು ಪರಿಹಾರವನ್ನು ಕೊಡ್ತಾಳೆ. ಆಗುದಿಲ್ಲ ಅಂದರೆ ಅವಳು ಆಗಲೇ ನನಗೆ ಗುರುತು ಮಾಡ್ತಾಳೆ, ಆಗುದಿಲ್ಲ ಅಂತ ಗೊತ್ತುಪಡಿಸ್ತಾಳೆ ಅವಳು. ಈ ಥರ ಒಂದು ಗೋ ದೇವತೆ ಕಾಮಧೇನು ಅವಳು ನಮ್ಮ ಆಶ್ರಮದಲ್ಲಿದ್ದಾಳೆ. ಹೀಗೆ ಇದೆಲ್ಲ ಇದ್ದುಕೊಂಡು ಹೊರಗಡೆ ಕಾರ್ಯಕ್ರಮ ಅದರಲ್ಲಿ ವಿಶೇಷವಾಗಿ ನೀವು ನಿಮ್ಮ ಚಾನೆಲ್ನವರೇ ನಿಮಗೆ ಧನ್ಯವಾದ ಹೇಳಬೇಕಂದ್ರೆ ಹೊಸ ಕೊರಲು ನಿಮಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದವನ್ನು ಕೊಡಬೇಕಂದ್ರೆ ಹೊರಗಡೆ ಸ್ವಲ್ಪ ಹೆಚ್ಚು ಪ್ರಚಾರಕ್ಕೆ ನಮ್ಮ ಆಶ್ರಮ ಬರಲಿಕ್ಕೆ ನಿಮ್ಮ ಚಾನೆಲ್ ಒಂದು ಕಾರಣ. ನಮ್ಮ ದೇವಿಪುರದಲ್ಲಿ ಪುರಾಣಿಕರ ನೇತೃತ್ವದಲ್ಲಿ ಒಂದು 1700 ಜನ ಇರತಕ್ಕಂಥ ದೊಡ್ಡ ದೀಪ ಪೂಜಾ ಕಾರ್ಯಕ್ರಮ ಆಯಿತು. ಮನೆಯಲ್ಲಿ ದೀಪ ಉರಿಸುವುದು ಹೇಗೆ, ಅದಕ್ಕೆ ಧ್ಯಾನ ಮೆಡಿಟೇಷನ್ ಎಲ್ಲ ಸೇರಿಸಿ ನಾವು ಮಾಡಿದ್ದೇವೆ. ಆ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನೀವು ಒತ್ತು ಕೊಟ್ಟಿದ್ದೀರಿ. ಈ ಕಾರ್ಯಕ್ರಮ ಎಲ್ಲ ಪ್ರಚಾರ ಮಾಡಿದ್ದೀರಿ. ನಮ್ಮ ಆರಂಭದ ಸಂದರ್ಭದಲ್ಲಿ ಕೂಡ ನೀವು ಬಂದಿದ್ದೀರಿ. ಹೀಗೆ ಒಟ್ಟು ನಮ್ಮ ಆಶ್ರಮ ಹೊರಗಡೆ ನಾವು ಸುದ್ದಿ ಮಾಡೋದಕ್ಕಿಂತ ಹೆಚ್ಚು ಸುದ್ದಿ ಮಾಡಿದ್ದೀರಿ. ಹೀಗೆ ಸುದ್ದಿ ಮಾಡಲಿಕ್ಕೂ ನೀವು ಕಾರಣರಾಗಿದ್ದೀರಿ. ಆಶ್ರಮದಲ್ಲಿ ಈಗ ಅನಾಥ ಮಕ್ಕಳು ಅಲ್ಲದೆ ಬೇರೆ ಯಾವ ರೀತಿಯ ಕಾರ್ಯಕ್ರಮಗಳಿವೆ? ಇಲ್ಲಿ ಒಂದು ಗೋಶಾಲೆ, ಇನ್ನು ಅವರು ಮತ್ತು ಅವರ ಶ್ರೀಮತಿಯವರು ನಾರಾಯಣ ಭಟ್ರು ಮತ್ತು ಅವರ ಶ್ರೀಮತಿಯವರು ಇಬ್ಬರು ಇಲ್ಲೇ ಇದ್ದುಕೊಂಡು ಮಕ್ಕಳ ಸೇವೆ ಮಾಡ್ತಿದ್ದಾರೆ. ಅದಲ್ಲದೆ ಇನ್ನೊಬ್ಬರು ಡಾಕ್ಟರ್, ಆಯುರ್ವೇದ ಡಾಕ್ಟರ್, ಅವರು ನಮ್ಮ ಆಶ್ರಮದಲ್ಲಿ ಇದ್ದಾರೆ. ಕಳೆದ ವರ್ಷ ಅವರು ಕಾಯವಾಗಿ ಇಲ್ಲಿ ಮದ್ದು ಕೊಡ್ತಾರೆ. ಹೌದೌದು, ಅಂದ್ರೆ ಅವ್ರದ್ದೊಂದು ಶಾಪ್ ಕೆಳಗಡೆ ಇದೆ, ಒಂದು ಸಣ್ಣ ಕ್ಲಿನಿಕ್ ಇಟ್ಟುಕೊಂಡಿದ್ದಾರೆ. ರಾತ್ರಿ ಎಲ್ಲ ಇಲ್ಲೇ ಇರ್ತಾರೆ. ಮಕ್ಕಳ ಜೊತೆಯಲ್ಲಿ ಅವರ ಪಾಠ ಊಟ ಇದರಲ್ಲಿ ಅವರು ಒಟ್ಟಿಗೆ ಸಹಕರಿಸ್ತಾ ಇದ್ದಾರೆ. ಇನ್ನು ಊರಿನ ಜನರ ಒಂದು ಟ್ರಸ್ಟ್ ಮಾಡ್ಕೊಂಡಿದ್ದೇವೆ. ಆ ಟ್ರಸ್ಟಿನ ಮುಖಾಂತರವಾಗಿ ಇದು ನಡೀತಾ ಇದೆ. ಮುಖ್ಯವಾಗಿ ನಾನು ಇಲ್ಲಿ ಹೊರಗಡೆ ಹೆಚ್ಚು ನಮ್ಮದು ವ್ಯವಹಾರಗಳು. ಅದನ್ನು ನಾನು ಕೇಳ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ ಯೋಗಕ್ಕೆ ನೀವು ಬರುವ ಮೊದಲು ನಾನು ನಿಮ್ಮನ್ನು ಭಜನೆಯಲ್ಲಿ ಕಂಡಿದ್ದೆ. ಭಜನೆ ಅಲ್ಲಲ್ಲಿ ನೀವು ಭಜನೆಯ ಒಂದೊಂದು ತಂಡವನ್ನು ಕಟ್ಟಿಕೊಂಡು ಹೋಗಿ ನೀವೇ ಸ್ವತಃ ಭಜನೆ ಹೇಳಿಕೊಂಡು ಆ ಭಜನೆಯ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಹೇಳ್ತಾ ಇದ್ದೆ. ಇತ್ತೀಚೆಗೆ ನೀವು ಹರಿಕಥೆಯ ಹರಿದಾಸರಾಗಿಯೂ ನೀವು ಹೆಚ್ಚು ಪ್ರಚಾರಕ್ಕೆ ಬರ್ತಾ ಇದ್ದೀರಿ. ಆ ಕಡೆಯೂ ನೀವು ಗಮನ ಹರಿಸ್ತಾ ಇದ್ದೀರಿ. ಇದೆಲ್ಲವನ್ನು ಯಾವ ರೀತಿಯಲ್ಲಿ ಕಲ್ತ್ರಿ ಮತ್ತು ಯಾವ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀರಿ? ನಾನು ಚಿಕ್ಕದಿರಬೇಕಾದರೆ ನನಗೊಂದು ಮೈಕ್ ಸೆಟ್ಟು ಒಟ್ಟಿಗೆ ಹೋಗುವ ಒಂದು ಅವಕಾಶ ಸಿಕ್ಕಿತ್ತು. ಆಗ ಅವರು ಯಾರು ಆಪರೇಟರ್ ಇರಲಿಲ್ಲ, ನಾನು ಆಪರೇಟ್ ಮಾಡ್ತಿದ್ದೆ. ಆಗ ನನಗೆ ಹರಿಕಥೆ ತುಂಬ ಇಷ್ಟ. ಹಾಗೆ ಭದ್ರಗಿರಿ ಕೇಶವದಾಸರು ಅಚ್ಯುತದಾಸರು ಹರಿಕಥೆ ಕೇಳ್ತಾ ಇದ್ದೆ. ಕೇಳಿ ಅಭ್ಯಾಸ ಆಯ್ತು. ಮತ್ತು ನನಗೆ ಹರಿಕಥೆಗೆ ಗುರುಗಳಿಲ್ಲ. ಆದರೆ ಆನಂದದ ಸಂಗತಿ ಏನು ಸರ್, ಪೇಜಾವರ ಸ್ವಾಮಿಗಳು ಕರೆಸಿ ನನಗೆ ಅಲ್ಲಿ ಗೌರವ ಅರ್ಪಣೆ ಎಲ್ಲ ಮಾಡಿದ್ರು. ಅವರ ಮಠದಲ್ಲಿ 1 ವಾರ ಕಾರ್ಯಕ್ರಮ ಮಾಡಿದೆ. ಕಳೆದ ವರ್ಷ 1 ವಾರದ ಕಾರ್ಯಕ್ರಮ ಮಾಡಿದೆ. ಕಳೆದ ವರ್ಷ 1 ತಿಂಗಳು ಪೂರ್ಣ ರಾಮಾಯಣದೇ ಆರಂಭದಿಂದ ಪುತ್ರಕಾಮೇಷ್ಟಿಂದ ಹಿಡಿದು ರಾಮ ನಿರ್ಯಾಣದವರೆಗೆ ಇಡೀ ಕಥೆಯನ್ನ ಮಾಡುವಂಥ ಒಂದು ಸೌಭಾಗ್ಯ ಸಿಕ್ಕಿತು. ಇದೆಲ್ಲ ರಾಮನ ಅನುಗ್ರಹ ಸರ್, ನಮ್ಮದೆಂಥದ್ದಿಲ್ಲ ಇದರಲ್ಲಿ. ಮತ್ತೆ ಸಮಾಜ ನನ್ನನ್ನು ಬೆಳೆಸಿದೆ ಅಂತ ಹೇಳ್ಬೋದು. ಹಾಗೆ ಆ ಕ್ಷೇತ್ರಕ್ಕೆ ಬಂದೆ. ಭಜನೆಯಲ್ಲಿ ಸ್ವಲ್ಪ ಮನೆಯಲ್ಲಿ ಚಿಕ್ಕದಿರುವಾಗಲೇ ಭಜನೆ ಹೇಳ್ತಿದ್ದೆಲ್ಲ ಆಯ್ತು. ಹಾಗಾಗಿ ಭಜನೆಯಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಬಂತು. ಅದೇ ಭಜನೆಯನ್ನು ನಾನು ಹರಿಕಥೆಗೆ ಜೋಡಿಸಲಿಕ್ಕೆ ಆಯಿತು. ಇನ್ನು ಸ್ವಲ್ಪ ಮಾತನಾಡುವ ಕಲೆ ಎಲ್ಲ ಅಲ್ಲಿ ಮಾತನಾಡಿದ್ರೆ ಅದೆರಡು ಜೋಡಿಸಿದ ಕೂಡಲೇ ಹರಿಕಥೆಗೆ ಆಯ್ತಲ್ಲ.
ಇನ್ನು ಯೋಗ ಹೇಗೂ ಬಳುವಳಿಯಾಗಿ ನನಗೆ ಸಿಕ್ಕಿದೆ. ಆ ದೀಪ ಪೂಜನೆ ಅಂದ್ರೆ ಅದೇ ಸಮಾಜಕ್ಕೆ ಏನು ಕೊಡ್ಬೋದು ಅಂತ ಯೋಚನೆ ಮಾಡಿದಾಗ ದೀಪ ಪೂಜೆ ಬಂದಿರೋದು. ಹೀಗೆ ಇದೆಲ್ಲವೂ ಕೂಡ ಇದರದ್ದೇ ಹತ್ತಿರದ ಒಂದು ಕಲೆಗಳಾದ ಕಾರಣ. ಮತ್ತೆ ಯಕ್ಷಗಾನ ನಾನು ಕಲ್ತಿದ್ದೆ ಚಿಕ್ಕದಿರಬೇಕಾದ್ರೆ. ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ರು ಅಂತಿದ್ರು, ಅವರು ಸ್ವಲ್ಪ ಮೃದಂಗಾಲ ಕಲಿಸ್ತಾರೆ. ಹಾಗೆ ಅವರು ನನಗೆ ಸ್ವಲ್ಪ ಪ್ರೋತ್ಸಾಹ ಕೊಟ್ಟು ನೀವು ಯಕ್ಷಗಾನ ಕಲಿಯಿರಿ ಅಂತ ಹೇಳಿದ್ರೆ ಸ್ವಲ್ಪ ಮೃದಂಗ ಅಭ್ಯಾಸ ಮಾಡಿದೆ. ಇನ್ನು ದಿವಾಣಿ ಶಿವಶಂಕರ್ ಭಟ್ರು ಅಂತ ಅವರು ಧರ್ಮಸ್ಥಳ ಮೇಳದಲ್ಲಿದ್ದರು, ಅವರು ನನಗೆ ನಾಟ್ಯ ಗುರುಗಳು. ಹಾಗಾಗಿ ಸ್ವಲ್ಪ ಅದನ್ನು ಕಲೀಲಿಕ್ಕೆ ಆಯಿತು. ಹೀಗೆ ಅದೆಲ್ಲ ಆದ ಕಾರಣ ಒಟ್ಟು ಇದೆಲ್ಲವೂ ನನಗೆ ಶಕ್ತಿಯನ್ನು ತುಂಬಿತು. ಹೀಗೆ ಇದೊಂದು ನಾರಾಯಣ ಭಟ್ರು ಇಲ್ಲಿ ಈ ಆಶ್ರಮ ಮಾಡಿರೋದ್ರಿಂದ ಇನ್ನು ಅದಕ್ಕೆಲ್ಲ ಸ್ವಲ್ಪ ಕೇಂದ್ರ ಬಿಂದುವಾಗಿ ಇದನ್ನು ನನಗೆ ಮಾಡಲಿಕ್ಕೆ ಆಯಿತು. ಹೀಗೆ ಒಟ್ಟು ಸಮಾಜಮುಖಿಯಾಗಿ ಏನಾದರೂ ಕೊಡುಗೆಯನ್ನು ಕೊಡಬೇಕು ಎಂಬುದು ನಮ್ಮ ಆಶಯ. ಆ ದೃಷ್ಟಿಯಿಂದ ಕೆಲಸ ಮಾಡ್ತಾ ಇದ್ದೀವಿ. ಹಾಗಾಗಿ ಈಗ ಇದನ್ನು ಯಾರ್ಯಾರು ನೋಡ್ತಾ ಇದ್ದಾರೆ ಅವರಿಗೂ ಒಂದು ವಿನಮ್ರವಾದ ಪ್ರಾರ್ಥನೆ ಏನು ಅಂತಂದ್ರೆ, ಒಮ್ಮೆ ಆಶ್ರಮಕ್ಕೆ ಬನ್ನಿ, ನಮ್ಮ ದನವನ್ನು ನೋಡಿ, ನಮ್ಮ ಮಕ್ಕಳನ್ನು ನೋಡಿ, ಅವರಿಗೊಮ್ಮೆ ಹರಸಿ ಇಂಥ ಅವರಿಗೆಲ್ಲ ಒಮ್ಮೆ ಪ್ರಾರ್ಥನೆ ಮಾಡ್ತಾ, ಇನ್ನು ಜೊತೆಯಲ್ಲಿ ಯಾರ್ಯಾರು ಈ ತರ ಆಸಿಡಿಟಿ ಸಮಸ್ಯೆ ಇದೆ, ಹೊಟ್ಟೆಯ ಸಮಸ್ಯೆ ಇದೆ, ಇನ್ನು ಶುಗರ್ ಸಮಸ್ಯೆ ಇದೆ, ಈ ತರ ಇರುವವರು ಕೂಡ ಖಂಡಿತ ನನಗೆ ಭೇಟಿಯಾಗಬಹುದು. ನಾನು ನಿಮ್ಮ ಸೇವೆಗೋಸ್ಕರವೇ ಇರುವುದು. ಹಾಗಾಗಿ ನೀವು ನನ್ನನ್ನು ಸದುಪಯೋಗ ಮಾಡಿಕೊಳ್ಳಬೇಕು ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ, 2 ಕೈ ಜೋಡಿ ಇರಲಿ, ಸೇರಿಸಿಟ್ಕೊಳ್ಳಿ. ತಾಡಾಸನ ಅಂತ ನಿಲುವು ಭಂಗಿ ಆಸನಗಳು, ನೇರವಾಗಿ ನಿಂತುಕೊಂಡೇ ಮಾಡುವಂಥ ಆಸನಗಳು ಅಂತಿರ್ತದೆ. ನಿಧಾನ 2 ಕೈಗಳು ಪಕ್ಕ ಮಾಡ್ಕೊಳ್ಳಿ. ತಾಡಾಸನ, 2 ಕೈಗಳು ಪಕ್ಕ. ಕೈಗಳನ್ನ ಮೇಲ್ಮುಖವಾಗಿ ತಿರುಗಿಸಿ ಮತ್ತೆ ಮೇಲಕ್ಕೆ ಹೋಗಲಿ ಪೂರ್ಣ. ಕೈಯನ್ನು ಜೋಡಿಸಿದ ಮೇಲೆ 2 ಕಾಲಿನ ಹಿಮ್ಮಡಿಯನ್ನು ಮೇಲಕ್ಕೆತ್ತುತ್ತಾ ಪೂರ್ಣ ಮೇಲಕ್ಕೆ ಹೋಗಲಿ. ಪೂರ್ಣ ಮೇಲಕ್ಕೆ, ಮುಖ ಪ್ರಸನ್ನ ಆನಂದವಾಗಿರಲಿ. ಪೂರ್ಣ ಮೇಲೆ ಕೇಳಿರಿ. ಕೈಯ ಕರಮೂಲವನ್ನು ಒತ್ತಿ ಮೆತ್ತ ಮೇಲೆ ಕೇಳಿರಿ. ಪೂರ್ಣ ಮುಖ ಖುಷಿಯಾಗಿರಲಿ, ಆನಂದವಾಗಿರಲಿ. ನಿಧಾನವಾಗಿ ಕೈಗಳು ಪಕ್ಕ, ನಿಧಾನ ಕೈಗಳು ಪಕ್ಕ, ಕಾಲುಗಳು ಪಕ್ಕ. ತಿರುಗಿಸ್ತಾ ಕೈ ಕೆಳಗಡೆ, ಮತ್ತೆ ನಿಧಾನವಾಗಿ ಕೆಳಗಡೆ. ವಿಶ್ವ ಯೋಗ ದಿನ ಎಂದು, ಯೋಗ ದಿನದ ಒಂದು ಸಂದೇಶದೊಂದಿಗೆ ನಾವು ಮಾತುಕತೆಯನ್ನು ಮುಗಿಸುವ. ಸಂದೇಶ ಏನಂದ್ರೆ, ರಾಮಾದರ್ಶ ಜೀವನ, ಗ್ರಾಮಾದರ್ಶ ಮನೆ ಇದಾಗಬೇಕು ಅಂತೇಳಿ ನಾನು ಈ ಸಲ ರಾಮಾಯಣದ ಹರಿಕಥೆಯಲ್ಲಿ ಕೂಡ ಅದೇ ಸಂದೇಶವನ್ನು ಬರೆದಿದ್ದೇನೆ. ರಾಮನ ಆದರ್ಶ ನಮ್ಮ ಬದುಕಿಗಾಗಬೇಕು. ಏಕಪತ್ನಿ ವ್ರತಸ್ಥ, ಜನರಿಗೋಸ್ಕರ ಬದುಕಿರುವವ, ಆಮೇಲೆ ಪ್ರಜೆಗಳ ರಾಜ, ಸೇವಕನಿಗೆ ಯಜಮಾನನಂತೆ ಇರುವವ, ಹೆಂಡತಿಗೆ ಯೋಗ್ಯನಾಗಿರುವಂತಹ ಗಂಡ, ಮಕ್ಕಳಿಗೆ ಯೋಗ್ಯನಾಗಿರುವಂತಹ ತಂದೆ, ಈ ರೀತಿ ಇರುವಂತಹ ಗುಣ ನಮ್ಮದಾಗಬೇಕು. ಅದಕ್ಕೆ ರಾಮಾದರ್ಶ ಜೀವನ ಅದು ಯೋಗದಿಂದ ಮಾಡಲಿಕ್ಕೆ ಸಾಧ್ಯ. ಅಂತಹ ಮನೆಗಳು ನಮ್ಮದಾದಾಗ ಆಗ ಆ ಗ್ರಾಮಕ್ಕೆ ಆ ಮನೆ ಶ್ರೇಷ್ಠವಾದ ಮನೆ ಆಗತ್ತೆ. ಮನೆಯಲ್ಲಿರುವ ತಾಯಿ ರಾಮನಂತೆ ಇರಬೇಕು, ಮನೆಯಲ್ಲಿರುವಂತಹ ಯಜಮಾನ ತಾಯಿಯಂತೆ ಇರಬೇಕು, ಮನೆಯಲ್ಲಿರುವಂತಹ ತಾಯಿಯಂದಿರು ಅವರು ಸೀತೆಯಂತೆ ಇರಬೇಕು, ಮಕ್ಕಳೆಲ್ಲ ಲವಕುಶರಂತೆ ಇರಬೇಕು. ಈ ಥರದ ಒಂದು ಗುಣವನ್ನು ನಾವು ಬೆಳೆಸಿಕೊಂಡಾಗ ಆ ಮನೆ ಆ ಗ್ರಾಮಕ್ಕೆ ಒಂದು ಒಳ್ಳೆಯ ಮನೆ ಆಗತ್ತೆ. ಅದಕ್ಕೆ ಆಶ್ರಯ ಮತ್ತು ಆದರ್ಶ ಇದನ್ನು ಕೊಡುವಂತಹ ಮನೆಗಳು ನಮ್ಮದಾಗಬೇಕು. ಅದಕ್ಕೆ ರಾಮಾದರ್ಶ ಜೀವನ, ಗ್ರಾಮಾದರ್ಶ ಮನೆ ನಮ್ಮದಾಗಲಿ, ಎಲ್ಲರ ಆರೋಗ್ಯವೂ ಸಮೃದ್ಧವಾಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಆತ್ಮೀಯ ವೀಕ್ಷಕ ಬಂಧುಗಳೇ, ಶ್ರೀಮಾತಾ ಸೇವಾಶ್ರಮವನ್ನು ಸ್ಥಾಪಿಸಿಕೊಂಡು ಆ ಮೂಲಕವಾಗಿ ಅನಾಥ ಮಕ್ಕಳಿಗೆ, ಈ ಪರಿಸರದವರಿಗೆ ಯೋಗ ಗುರುವಾಗಿ, ಯೋಗದಿಂದ ಅವರ ಆ ದೈಹಿಕ ಮಾನಸಿಕ ಸಮಸ್ಯೆಗಳನ್ನು ಸರಿ ಮಾಡುವಂತಹ ಒಬ್ಬ ಪ್ರಣೀತರಾಗಿ, ಯೋಗಾಚಾರ್ಯರಾಗಿ, ಹರಿಕಥಾ ಕೀರ್ತನ ದಾಸರಾಗಿ, ದೀಪ ಪೂಜನಾ ಕಾರ್ಯಕ್ರಮದ ರೂವಾರಿಯಾಗಿ, ಹೀಗೆ 10 ಹಲವು ಕಾರ್ಯಕ್ರಮಗಳ ಮೂಲಕವಾಗಿ ಸಾಮಾಜಿಕ ಚಿಂತನೆಯಲ್ಲಿ ಆ ಒಂದು ಸಮಾಜ ಸ್ವಸ್ಥವಾಗಿರಬೇಕು ಎನ್ನುವಂತಹ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ ಯೋಗಾಚಾರ್ಯ ಶ್ರೀಯುತ ಪುಂಡರೀಕಾಕ್ಷ ಇವರ ಜೊತೆ ವಿಶ್ವ ಯೋಗ ದಿನ ಈ ಒಂದು ಮಾತುಕತೆಯನ್ನು ನಾವು ನಡೆಸಿದ್ದೇವೆ. ಅವರಿಗೆ ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ, ಹೊಸಕುರಲ್ ಬಳಗದ ಪರವಾಗಿ ವಂದನೆಗಳು. ನೀವು ಬಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಕ್ಕೆ, ನಮ್ಮ ಆಶ್ರಮಕ್ಕೆ ಬಂದಿದ್ದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಹೊಸಕುರಲಿನ ಎಲ್ಲ ಬಂಧುಗಳಿಗೂ ವಂದಿಸ್ತಾ ಧನ್ಯವಾದವನ್ನು ಸಮರ್ಪಿಸ್ತಾರೆ. ಎಲ್ಲರಿಗೂ ವಂದನೆಗಳು. ಎಲ್ಲರಿಗೂ ಶುಭವಾಗಲಿ.